ನಾಗವೇಣಿ ಮಾತಾಜಿ ಶಕುಂತಲಾ ಮಾತಾಜಿ. ಸರಿ ಮಾತಾಜಿ, ನಿಮ್ಗೆ ಮಾಡಿದೆ ನೋಡಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಎಲ್ರಿಗೂ ಸ್ವಾಗತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾಮಗಳು ಪ್ರಣಾಮಗಳು. ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ ಇವರು ಆಯೋಜಿಸಿದಂತಹ ಚೈತನ್ಯ ಚರಿತಾಮೃತ ತರಗತಿಗೆ ಹಾಜರಾಗಿರುವಂತಹ ಎಲ್ಲ ಭಕ್ತ ವೃಂದದವರಿಗೆ ಸ್ವಾಗತ, ಸುಸ್ವಾಗತ. ನಮ್ಮ ಮಂಗಳೂರು ಇಸ್ಕಾನ್ ಅಧ್ಯಕ್ಷರಾದಂತಹ ನಾಮನಿಷ್ಠ ಪ್ರಭುಜಿ ಅವರು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಗೆ ಅವರು ಆಯೋಜಿಸಿಕೊಟ್ಟದಕ್ಕಾಗಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ರಾಧಾ ಗೋವಿಂದರಿಗೆ ವಂದಿಸುತ್ತಾ, ಶ್ರೀಲ ಪ್ರಭುಪಾದರಿಗೆ ವಂದಿಸುತ್ತಾ ಇವತ್ತಿನ ಈ ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ. ಮೊದಲಿಗೆ ನಾವು ಪ್ರಾರ್ಥನೆ ಮಾಡೋಣ. ಪ್ರಭುಗಳದ್ದು ಹೇಳಿ ಎಂದು ಪ್ರಾರ್ಥನೆ ಅಂತೂ ಬರ್ತಾ ಇಲ್ಲ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ, ಗೌರಂಗ 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 ಗೌರಂಗ, ಗೌರಂಗ 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 ಗೌರಂಗ, ಗೌರಂಗ ನಿತ್ಯಾನಂದ ಗೌರಂಗ ನಿತ್ಯಾನಂದ, ಗೌರಂಗ ನಿತ್ಯಾನಂದ ಗೌರಂಗ ನಿತ್ಯಾನಂದ, ಗೌರಂಗ ನಿತ್ಯಾನಂದ ಗೌರಂಗ ನಿತ್ಯಾನಂದ, ಗೌರಂಗ ನಿತ್ಯಾನಂದ ಗೌರಂಗ ನಿತ್ಯಾನಂದ, ಚೈತನ್ಯ ಮಹಾಪ್ರಭು ಕಿ ಜೈ. ಪ್ರಾರ್ಥನೆ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದ ಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀ ರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಸಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತಿ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ಬೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ತರಗತಿಗೆ ಸ್ವಾಗತ ಸುಸ್ವಾಗತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ಇದನ್ನು ಓದಿ ನೋಡುವ, ಸ್ಟಾರ್ಟ್ ಮಾಡಿ. ನಿನ್ನೆ ಓದಿದವರು ಬಿಟ್ಟು ಉಳಿದವರು ಓದಿ, ಎಲ್ಲರಿಗೆ ಅವಕಾಶ ಸಿಗ್ಬೇಕು. ಹರೇ ಕೃಷ್ಣ ಮಾತಾಜಿ. ನವ ಗೌರವರಂ ನವ ಪುಷ್ಪಶರಂ ನವ ಭಾವದರಂ ನವ ಲಾಸ್ಯ ಪರಂ ನವ ಹಾಸ್ಯಕರಂ ನವ ಹೇಮವರಂ
ಪ್ರಣಮಾಮಿ ಸಚೀಸುತ ಗೌರವರಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ನವ ಕೃಷ್ಣ. ಪ್ರೇಮ ಯುತಂ ನವನೀತ ಶುಚಂ ನವವೇಷಕೃತಂ ನವ ಪ್ರೇಮರಸಂ ನವಧಾ ವಿಲಸತ್ ಶುಭ ಪ್ರೇಮಮಯಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಹರಿನಾಮಧರಂ ಹರಿನಾಮಧರಂ ಸರಜಪ್ಯಕರಂ ಹರಿನಾಮ ಪರಂ ನಯನೆ ಸತತಂ ಪ್ರಣಯಾಶುಧರಂ ಪ್ರಣಮಾಮಿ ಸಚೀಸುತ ಗೌರವರಂ ಪ್ರಣಮಾಮಿ ಸತತಂ ಜನತ ಭವತಾಪಹರಂ ಪರಮಾರ್ಥಪರಾಯಣ ನವಲೇನಕರಂ ಜಗತಾಪರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಹರೇ ಕೃಷ್ಣ. ನಿಜ ಭಕ್ತಿಕರಂ ಪ್ರಿಯ ಚಾರುಹರಂ ನಟನರ್ತನ ನಾಗರ ರಾಜಕುಲಂ ಕುಲಕಾಮಿನಿ ಮಾನಸಲಾಸ್ಯಕರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಧನ್ಯವಾದಗಳು. ಕಮಲವಲಂ ಕಲಕಂಠರವಂ ಮೃದುವಾದ್ಯ ಸುವೀಣಿ ಸುಷುಮ್ನಿನಕಯ ಮಧುರಂ ನಿಜ ಭಕ್ತಿ ಗುಣಾವೃತ ನಾಟ್ಯಕರಂ ಪ್ರಣಮಾಮಿ ಸಚೀಸುತ ಗೌರವರಂ ಪ್ರಣಮಾಮಿ ಸಚೀಸುತ ಗೌರವರಂ. ಹರೇ ಕೃಷ್ಣ ಮಾತಾಜಿ. ಯುಗಧರ್ಮಯುತಂ ಪುನರ್ನಂದಸುತಂ ಧರಣಿ ಸುಚಿತಂ ಭಾವೋಚಿತಂ ತನುಧಾನ್ಯಚಿತಂ ನಿಜವಾಸಯುತಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಹರೇ ಕೃಷ್ಣ. ಸ್ಖಲಿತಂ ಸ್ವಕನಾಮಧರಂ ಕುರುತೆ ಸುರಸಂ ಜಗತ ಜೀವನಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಅನುವಾದ ಓದದವರು ಓದಿ. ಹೊಸಬ್ರು. ಅವನ ಮೈಬಣ್ಣವು ಕುಂಕುಮದಿಂದ ಕೂಡಿರುವ ಹೊಸದಾದ ಕೆನೆಯ ಛಾಯೆಯಂತಿದೆ. ಅವನು ಹೊಸದಾಗಿ ಅರಳುತ್ತಿರುವ ಹೂಗಳ ಬಾಣಗಳನ್ನು ಬಿಡುವ ನವ ಯೌವನದ ಮನ್ಮಥನಾಗಿರುವನು. ಅವನು ಹೊಸ ಹೊಸ ಭಾವಪೂರಿತ ಆನಂದವನ್ನು ಸವಿಯುತ್ತಾನೆ. ಅವನು ನವೀನವಾದ ನೃತ್ಯಗಳನ್ನು ಮಾಡಲು ಆಸಕ್ತನಾಗಿರುತ್ತಾನೆ. ಅವನು ಬಹಳಷ್ಟು ನಗುವನ್ನು ತರುವ ಹೊಸದಾದ ಹಾಸ್ಯಗಳನ್ನು ಮಾಡುತ್ತಾನೆ. ಅವನ ಪ್ರಕಾಶಮಾನವಾದ ಕಾಂತಿಯು ಹೊಸದಾಗಿ ಮಾಡಿರುವ ಚಿನ್ನದಂತೆ ಇದೆ. ಆ ಶಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರವನಿಗೆ ನಾನು ನಮಸ್ಕರಿಸುತ್ತೇನೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವನು ಸದಾ ಹೊಸತಾಗಿರುವ ಭಗವತ್ ಪ್ರೇಮವನ್ನು ಪಡೆದಿದ್ದಾನೆ. ಅವನ ಹೊಳೆಯುವ ಪ್ರಭೆಯು ನವೀನವಾದ ಬೆಣ್ಣೆಯ ವರ್ಣದಲ್ಲಿದೆ. ಅವನ ಉಡುಗೆಯು ಯಾವಾಗಲೂ ಹೊಸತಾಗಿರುವ ಆಕೃತಿಗಳಲ್ಲಿ ಸಿದ್ಧಪಡಿಸಿರುತ್ತದೆ. ಅವನು ಕೃಷ್ಣ ಪ್ರೇಮದ ಎಂದಿಗೂ ನವೀನವಾಗಿರುವ ಮಾಧುರ್ಯಗಳನ್ನು ಆಸ್ವಾದಿಸುತ್ತಾನೆ. ನವವಿಧ ಭಕ್ತಿಯ ಪದ್ಧತಿಯನ್ನು ಪಾಲಿಸುವಾಗ ಅವನು ನವವಿಧಗಳಲ್ಲಿ ಶೋಭಿಸುತ್ತಾನೆ. ಅವನಲ್ಲಿ ಅತಿ ಮಂಗಳಕರವಾದ ಪ್ರೇಮಮಯ ಸ್ವಭಾವವು ವ್ಯಾಪಿಸಿರುತ್ತದೆ. ಆ ಸಚೀಮಾತೆಯ ಸುಂದರ ಮಗನಾದ ಶ್ರೀ ಗೌರವನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ. ಓದಿ. ಅವನು ಶ್ರೀಹರಿಯ ಭಕ್ತಿಯಲ್ಲಿ ಮುಳುಗಿದ್ದಾನೆ. ಅಲ್ಲಿ ಅವನು ಸದಾ ಅವನು ಶ್ರೀಹರಿಯ ಭಕ್ತಿಯಲ್ಲಿ ಅವನು ಶ್ರೀಹರಿಯ ಭಕ್ತಿಯಲ್ಲಿ ಮುಳುಗಿದ್ದಾನೆ. ಅವನು ಸದಾ ಶ್ರೀಹರಿಯ ನಾಮಗಳನ್ನು ಜಪಿಸುವಾಗ ಪವಿತ್ರ ನಾಮಗಳನ್ನು ಅವನ ಕೈಗಳ ಬೆರಳುಗಳ ಮೇಲೆ ಎಣಿಸುತ್ತಾನೆ. ಅವನು ಹರಿಯ ನಾಮದಲ್ಲಿ ಆಸಕ್ತನಾಗಿದ್ದಾನೆ. ಅವನ ಕಣ್ಣುಗಳಲ್ಲಿ ಸದಾ ಪ್ರೇಮದ ಕಣ್ಣೀರು ತುಂಬಿರುತ್ತದೆ. ಆ ಶಚಿಮಾತೆಯ ಸುಂದರ ಮಗನಾದ ಶ್ರೀ ಗೌರವನಿಗೆ ನಾನು ನಮಸ್ಕರಿಸುತ್ತೇನೆ. ಮಾನವ ಜನಾಂಗಕ್ಕೆ ಭೌತಿಕ ಅಸ್ತಿತ್ವದ ದುಃಖವನ್ನು ಸದಾ ತೆಗೆದುಹಾಕುತ್ತಾನೆ. ಪರಮಾರ್ಥದ ಪರಾಯಣದಲ್ಲಿ ಮಗ್ನರಾಗಿರುವವರ ಜೀವನದ ಗುರಿ ಇವನೇ ಆಗಿರುತ್ತಾನೆ. ನಾವು ಕೃಷ್ಣ ಪ್ರೇಮದ ಮಧುವನ್ನು ಆತುರತೆಯಿಂದ ಆಸ್ವಾದಿಸುವ ಜೇನು ಹುಳುಗಳಂತೆ ಆಗಬೇಕೆಂದು ಎಲ್ಲರನ್ನೂ ಪ್ರೇರೇಪಿಸುತ್ತಾನೆ. ಭೌತಿಕ ಜಗತ್ತಿನ ಉರಿಯುವ ಬೆಂಕಿಯನ್ನು
ಜ್ವರವನ್ನು ಅಂದರೆ ನಂದಿಸುತ್ತಾನೆ. ಆ ಶಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಐದನೇದು ಹರೇ ಕೃಷ್ಣ. ಮತ್ತು ಸೋದರಿ ಮಾತಾಜಿ, ಓದಿ. ತನ್ನೆಡೆಗಿನ ಶುದ್ಧ ಭಕ್ತಿಯನ್ನು ಎಲ್ಲರಲ್ಲಿ ಬೆಳೆಸುತ್ತಾನೆ. ತನ್ನ ಪ್ರಿಯ ಸೇವಕರಿಗೆ ತಾನು ಬಹಳ ಆಕರ್ಷಕನಾಗಿರುತ್ತಾನೆ. ತನ್ನ ನಾಟ್ಯ ನೃತ್ಯಗಳಿಂದ ಮನ್ಮಥ ರಾಜನ ಲಕ್ಷಣಗಳನ್ನು ಪ್ರದರ್ಶಿಸುತ್ತಾನೆ. ಸುಂದರವಾದ ಹಳ್ಳಿ ಯುವತಿಯರ ಮನಗಳನ್ನು ನಾಟ್ಯ ಮಾಡಿಸುತ್ತಾನೆ. ಆ ಶುಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರವನಿಗೆ ನಾನು ನಮಸ್ಕರಿಸುತ್ತೇನೆ. ಅವನ ಕಂಠವು ಮಧುರವಾದ ಧ್ವನಿಯನ್ನು ಹೊರಸೂಸುವಂತೆಯೇ ಅವನು ಕರತಾಲಗಳನ್ನು ನುಡಿಸುತ್ತಾನೆ, ಹಾಗೂ ವೀಣೆಯ ಕಂಪನದ ಸ್ವರಗಳನ್ನು ಶಾಂತವಾಗಿ ನುಡಿಸಲಾಗುತ್ತದೆ. ಅವನು ಭಕ್ತಿ ಸೇವೆಯ ಸ್ವರೂಪಗಳನ್ನು ಸ್ಥಿತಿಗಳನ್ನು ಒಳಗೊಂಡ ನಾಟ್ಯಗಳಲ್ಲಿ ತನ್ನ ಭಕ್ತರನ್ನು ಪ್ರೇರೇಪಿಸಿ ತೊಡಗಿಸುತ್ತಾನೆ. ಆ ಶಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಧಾರ್ಮಿಕ ಪದ್ಧತಿಯಲ್ಲಿರುವ ಸಂಕೀರ್ತನ ಆಂದೋಲನದೊಂದಿಗೆ ಅವನು ಒಡಗೂಡಿದ್ದಾನೆ. ಪುನಃ ಅವತರಿಸಿರುವ ನಂದ ಮಹಾರಾಜನ ಮಗನು ಇವನೇ. ಅವನು ಅಸಾಧಾರಣವಾಗಿ ಪ್ರಕಾಶಿಸುವ ಭೂಮಿಯ ಆಭರಣವಾಗಿದ್ದಾನೆ. ಅವನ ಪ್ರಚಾರ ಕಾರ್ಯದ ಭಾವವು ಜನನ ಮರಣದ ಚಕ್ರಕ್ಕೆ ಸರಿಯಾಗಿ ಒಪ್ಪುವಂತಹುದು. ಅವನ ಪ್ರಜ್ಞೆಯು ತನ್ನ ಕೃಷ್ಣನ ರೂಪದ ಮೇಲಿನ ಧ್ಯಾನದಲ್ಲಿ ಭಗ್ನವಾಗಿರುತ್ತದೆ. ಅವನು ಸದಾ ತನ್ನ ದಿವ್ಯವಾದ ನೆಲೆಯೊಂದಿಗೆ ಒಡಗೂಡಿರುತ್ತಾನೆ. ಆ ಸಚೀಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ. ಅವನ ಕಣ್ಣುಗಳು, ಅವನ ಅಂಗಾಲುಗಳು ಮತ್ತು ಅವನ ವಸ್ತ್ರಗಳು ಸೂರ್ಯೋದಯದ ಬಣ್ಣದಂತೆ ಕೆಂಪಾಗಿರುತ್ತದೆ. ತನ್ನದೇ ಆದ ನಾಮಗಳನ್ನು ಜಪಿಸುವಾಗ ಅವನ ಮಾತುಗಳು ತತ್ತರಿಸುತ್ತವೆ, ನಡುಗುತ್ತವೆ. ಜಗತ್ತಿನಾದ್ಯಂತ ಜೀವನಕ್ಕೆ ಒಂದು ಮಧುರವಾದ ರುಚಿಯನ್ನು ಅವನು ಜಾಗೃತಗೊಳಿಸುತ್ತಾನೆ. ಆ ಸುಜಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಶ್ರೀ ಗೌರನಿಗೆ. ಹರೇ ಕೃಷ್ಣ. ಚೈತನ್ಯ ಮಹಾಪ್ರಭು ಕಿ ಜೈ. ಎಲ್ಲರೂ ಏನ್ ಮಾಡ್ಬೇಕು ಗೊತ್ತಾ, ನಾವು ಓದುವವರಿಗೆ ಅವಕಾಶ ಕೊಡ್ಬೇಕು. ನಾವು ಮೌನವಾಗಿ ಅವರ ಜೊತೆ ಓದ್ಬೇಕು. ಎಲ್ಲರಿಗೆ ಅವಕಾಶವನ್ನು ಕಲ್ಪಿಸ್ಬೇಕು. ಕೃಷ್ಣ ಪ್ರಜ್ಞೆಯ ಒಂದು ನಿಯಮ. ಯಾರು ಒಬ್ರಿಗೊಬ್ರು ಒಟ್ಟೊಟ್ಟು ಓದುದು ಅದಲ್ಲ. ಇವತ್ತು ಓದಿದವರು ನಾಳೆ ಓದಿದ್ರು, ಎಲ್ಲರಿಗೂ ಒಂದು ಅವಕಾಶ. ಈಗ ನಾವು ನಿನ್ನೆಯ ಮುಂದುವರಿಕೆಯಾಗಿ ಅದನ್ನು ಓದೋಣ. 110 ತನಕ ನಿನ್ನೆ ಓದಿದ್ದೇವೆ. ಅದೇ ಬೃಂದಾವನ ಭೇಟಿ. ಚೈತನ್ಯ ಮಹಾಪ್ರಭುಗಳು ಬೃಂದಾವನಕ್ಕೆ ಭೇಟಿ ಕೊಡುವಂತಹದ್ದು. ಆಗ ಜನರು, ನೀನು ಕೃಷ್ಣನ ಅವತಾರವಾಗಿ ಬೃಂದಾವನದಲ್ಲಿ ಕಾಣಿಸಿಕೊಂಡಿದ್ದೀಯಾ, ನಿನ್ನನ್ನು ನೋಡುವುದರಿಂದಲೇ ಎಲ್ಲರೂ ಮುಕ್ತರಾದರು ಎಂದು ಹೇಳಿದರು. ಚೈತನ್ಯ ಮ್ಯೂಟ್ ಮಾಡ್ತಾರೆ. ಶ್ರೀ ಚೈತನ್ಯ ಸ್ಕ್ರೀನ್ ಶೇರ್ ಮಾಡಿಲ್ಲ. ಓಕೆ, ಮಾಡ್ತೀನಿ. ಮ್ಯೂಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಡಿಸ್ಟರ್ಬ್ ಥ್ಯಾಂಕ್ ಯು. ನನಗೆ ಗೊತ್ತಾಗ್ಲಿಲ್ಲ, ಹೇಳಿದ್ ಒಳ್ಳೇದಾಯ್ತು. ಈಗ ಬಂತ? ಹೌದು ಮಾತಾಜಿ, ಬಂತು ಮಾತಾಜಿ. ಥ್ಯಾಂಕ್ ಯು. ನನಗೆ ಗೊತ್ತಾಗ್ಲಿಲ್ಲ. ಆಗ ಜನರು, ನೀನು ಕೃಷ್ಣನ ಅವತಾರವಾಗಿ, ಜನರೆಲ್ಲ ಏನ್ ಹೇಳ್ತಾರೆ, ಬೃಂದಾವನದಲ್ಲಿ ಕಾಣಿಸಿಕೊಂಡಿದ್ದೀಯಾ ಕೃಷ್ಣನ ಅವತಾರವಾಗಿ, ನಿನ್ನನ್ನು ನೋಡೋದ್ರಿಂದಲೇ ಎಲ್ಲರೂ ಮುಕ್ತರಾದರು ಎಂದು ಹೇಳ್ತಾರಂತೆ ಜನ ಎಲ್ಲರೂ ಸಹ. ಚೈತನ್ಯ ಮಹಾಪ್ರಭುಗಳು ತಕ್ಷಣವೇ ಉದ್ಗರಿಸಿದರು, ವಿಷ್ಣು ವಿಷ್ಣು, ನನ್ನನ್ನು ದೇವೋತ್ತಮ ಪರಮ ಪುರುಷ ಎಂದು ಕರೆಯಬೇಡಿ. ಒಬ್ಬ ಜೀವ ಯಾವುದೇ ಸಮಯದಲ್ಲಿ ಕೃಷ್ಣನಾಗಲು ಸಾಧ್ಯವಿಲ್ಲ. ಅಂತಹ ಮಾತನ್ನು ಹೇಳಬೇಡಿ. ಅವರು ಕೃಷ್ಣನೇ, ಆದ್ರೆ ಅವ್ರು ಯಾರಿಗೂ ತಾನು ಕೃಷ್ಣ ಅಂತ ಹೇಳುದಿಲ್ಲ. ಅವ್ರದ್ದು ಗೌಪ್ಯವಾದ ಅವತಾರ. ಅವ್ರು ಯಾರಿಗೂ ಪ್ರಚಾರ ಮಾಡುದಿಲ್ಲ. ಅವರು ಒಬ್ಬ ಏನಾಗಿದ್ದಾನೆ, ಇವರಾಗಿ ಬಂದಿದ್ದಾರೆ, ಭಕ್ತರಾಗಿ ಅವರು ಬಂದಿರ್ತಾರೆ. ಆದ್ರಿಂದ ಅವರು ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡ್ಲಿಕ್ಕಾಗಿ ಭಕ್ತರಾಗಿ ಬಂದಿರುವಂತಹದ್ದು. ನಾನು ಕೃಷ್ಣ ಅಂತ ಎಲ್ಲಿ ಸಹ ಅವರು ಹೇಳಿಕೊಳ್ಳಿಕ್ಕೆ ಇಷ್ಟಪಡುದಿಲ್ಲ ಭಗವಂತ. ಸನ್ಯಾಸ ಪದ್ಧತಿಯಲ್ಲಿರುವ ಸನ್ಯಾಸಿಯು ಸಂಪೂರ್ಣ ಸಮಗ್ರತೆಯ ಭಾಗವಾಗಿದ್ದಾನೆ. ಸೂರ್ಯನ ಹೊಳೆಯುವ ಆಣ್ವಿಕ ಕಣವು ಸೂರ್ಯನ ಅವಿಭಾಜ್ಯ ಅಂಗವಾಗಿರುವಂತೆ ಕೃಷ್ಣನು ಸೂರ್ಯನಂತೆ 6 ಐಶ್ವರ್ಯಗಳಿಂದ ತುಂಬಿದ್ದಾನೆ. ಆದ್ರೆ ಜೀವಿಯು ಸಂಪೂರ್ಣ ಸಮಗ್ರತೆಯ ಒಂದು ತುಣುಕು ಮಾತ್ರ. ಭಗವಂತನಿಗೆ 6 ಐಶ್ವರ್ಯ ಇದೆ, ನಿಮ್ಗೆಲ್ಲ ಗೊತ್ತಿದೆ. ಆದ್ರೆ ನಾವು
ಸಂಪೂರ್ಣ ಸಮಗ್ರತೆ ಒಂದು ತುಣುಕು ಸಣ್ಣದು ಅಲ್ವಾ. ಭಗವಂತ ದೊಡ್ಡ ಚಿನ್ನದ ಗಣಿ ಆದ್ರೆ ನಾವು ಒಂದು ಸಣ್ಣ ಚಿನ್ನದ ಒಂದು ತುಂಡು. ಆದ್ರೆ ನಮ್ಮ ಮತ್ತೆ ಭಗವಂತನ ಗುಣಗಳು ಒಂದೇ ಇರ್ತವೆ, ಗಾತ್ರದಲ್ಲಿ ವ್ಯತ್ಯಾಸ ಇರ್ತವೆ. ಒಂದು ಜೀವಿ ಮತ್ತು ಪರಮಪುರುಷನನ್ನು ಎಂದಿಗೂ ಸಮಾನವೆಂದು ಪರಿಗಣಿಸಬಾರದು. ಹಾಗೆಯೇ ಒಂದು ತುಣುಕು ಕಿಡಿಯನ್ನು ಎಂದಿಗೂ ಮೂಲ ಜ್ವಾಲೆ ಎಂದು ಪರಿಗಣಿಸಲಾಗುವುದಿಲ್ಲ. ಬೆಂಕಿ ದೊಡ್ಡದಿರ್ತದೆ, ಉರಿತಾ ಇರ್ತದೆ, ಅದರದೊಂದು ಕಿಡಿ ಮಾತ್ರ ಜೀವಿಗಳು. ಆ ದೊಡ್ಡ ಬೆಂಕಿಯ ರಾಶಿ ಭಗವಂತ. ಅದು ಕಿಡಿ ಜ್ವಾಲೆನೇ ಭಗವಂತ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆ ಮೂಲ ಬೆಂಕಿಯ ಭಗವಂತ ಅಂತ ಅಲ್ಲ, ಜೀವಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆ ಮೂಲ ಜ್ವಾಲೆಗೆ ಭಗವಂತನಿಗೆ ಹೋಲಿಸಿದ್ದಾರೆ. ಪರಮ ನಿಯಂತ್ರಕನಾದ ದೇವೋತ್ತಮ ಪರಮ ಪುರುಷನು ಯಾವಾಗಲೂ ಅಲೌಕಿಕ ಆನಂದದಿಂದ ತುಂಬಿರುತ್ತಾನೆ ಮತ್ತು ಲಹದಿನಿ ಮತ್ತು ಸಂವಿತ್ ಎಂದು ಕರೆಯಲ್ಪಡುವ ಶಕ್ತಿಗಳಿಂದ ಕೂಡಿರುತ್ತಾನೆ. ಆದಾಗ್ಯೂ ನಿಯಮಾಧೀನ ಆತ್ಮವು ಯಾವಾಗಲೂ ಅಜ್ಞಾನದಿಂದ ಆವೃತವಾಗಿರುತ್ತದೆ ಮತ್ತು ಜೀವನದ 3 ಪಟ್ಟು ದುಃಖಗಳಿಂದ ನಾಚಿಕೆ ಪಡುತ್ತದೆ. ಹೀಗಾಗಿ ಅವನು ಎಲ್ಲಾ ರೀತಿಯ ಕ್ಲೇಶಗಳ ನಿಧಿಯಾಗಿದ್ದಾನೆ. ಇಲ್ಲಿ ಪರಮ ನಿಯಂತ್ರಕನಾದ ದೇವೋತ್ತಮ ಪುರುಷನು ಯಾವಾಗಲೂ ಅಲೌಕಿಕ ಆನಂದ, ಭೌತಿಕ ಆನಂದ ಅಲ್ಲ, ಅಲೌಕಿಕವಾದ ದಿವ್ಯವಾದ ಆನಂದದಲ್ಲಿ ಇರ್ತಾನೆ. ಈ ಲಾದಿನಿ ಶಕ್ತಿ, ಸಂವಿತ್ ಶಕ್ತಿ ಅಂದ್ರೆ ರಾಧಾರಾಣಿದು ಶಕ್ತಿ, ಅದು ಅಂತರಂಗ ಶಕ್ತಿ ಎಂದು ಕರೆಯಲ್ಪಡುವ ಶಕ್ತಿಗಳಿಂದ ಕೂಡಿರ್ತಾನೆ. ಭಗವಂತ ಯಾವಾಗಲೂ ಅಂತರಂಗ ಶಕ್ತಿಯಿಂದಲೇ, ಲಾದಿನಿ ಶಕ್ತಿಯಿಂದ ಯಾವಾಗಲೂ ಸಚ್ಚಿತ್ ಆನಂದದಲ್ಲಿ ಇರುವಂತ ತನ್ನ ಲೋಕದಲ್ಲಿ. ಆದಾಗ್ಯೂ ನಿಯಮಾಧೀನ ಆತ್ಮ ಅಂದ್ರೆ ನಮ್ಗೆ ನಿಯಮಗಳಿವೆ, ಬದ್ಧಾತ್ಮರು ನಾವು ಅಲ್ವಾ. ಯಾವಾಗಲೂ ಅಜ್ಞಾನದಿಂದ ಆವೃತವಾಗಿರ್ತೇವೆ, ನಾವಿಲ್ಲಿ ಮಾಯೆಗೆ ಒಳಗಾಗಿರ್ತೇವೆ ಮತ್ತು ಜೀವನದ 3 ಪಟ್ಟು ದುಃಖಗಳಿಂದ ನಾಚಿಕೆ ಪಡುತ್ತಿದ್ದೇವೆ. 3 ಪಟ್ಟು ದುಃಖಗಳು, ತಾಪತ್ರಯಗಳು ನಮ್ಗಿದೆ ಅಲ್ವಾ. ಜನ್ಮ, ವ್ಯಾಧಿ, ಜರ, ಮೃತ್ಯು, ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ, ಈ ಕ್ಲೇಶಗಳೆಲ್ಲ ನಮಗಿದೆ ಅಲ್ವಾ. ಹೀಗಾಗಿ ಅವನು ಎಲ್ಲಾ ರೀತಿಯ ಕ್ಲೇಶಗಳ ನಿಧಿಯಾಗಿದ್ದಾನೆ ಅಲ್ವಾ. ಕಲಿಯುಗ ಅನ್ನುವಂಥದ್ದೇ ಕಲವು ನಿಧೇ ರಾಜನಂತೆ ಇಲ್ಲಿ ದೋಷಗಳ ನಿಧಿ ಇದೆ ಈ ಕಲಿಯುಗ ಅನ್ನುವಂಥದ್ದು. ಇಲ್ಲಿರುವ ಜೀವಿಗಳು ಕೂಡ ದೋಷಗಳ ನಿಧಿಯಿಂದ ತುಂಬಿರ್ತಾರೆ, ಕ್ಲೇಶಗಳ ನಿಧಿಯಿಂದ ತುಂಬಿದ್ದಾರೆ ಅಂತ ಹೇಳ್ತಾರೆ. ದೇವೋತ್ತಮ ಪರಮ ಪುರುಷ ಮತ್ತು ಜೀವಿ ಒಂದೇ ಎಂದು ಹೇಳುವ ಮೂರ್ಖ ವ್ಯಕ್ತಿ ನಾಸ್ತಿಕ ಮತ್ತು ಅವನು ಸಾವಿನ ಮೇಲ್ವಿಚಾರಕ ಯಮರಾಜನಿಂದ ಶಿಕ್ಷೆಗೆ ಗುರಿಯಾಗುತ್ತಾನೆ. ದೇವರು ಮತ್ತೆ ಜೀವಿ ಒಂದೇ ಅಂತ ಹೇಳ್ಬಾರ್ದು. ಯಾಕಂತ ಹೇಳಿದ್ರೆ ಭಗವಂತ ನಾವೊಂದು ಅಣು, ಭಗವಂತ ವಿಭು, ಯಾವಾಗ್ಲೂ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಹೇಳುವವನಿಗೆ ನಾಸ್ತಿಕ ಅಂತ ಹೇಳ್ತಾರೆ. ಮತ್ತೆ ಅವನು ಯಮರಾಜನ ಶಿಕ್ಷೆಗೆ ಒಳಗಾಗ್ತಾರೆ ಅಂತ ಹೇಳಿದ್ದಾರೆ. ಬ್ರಹ್ಮ ಮತ್ತು ಶಿವನಂತಹ ದೇವತೆಗಳನ್ನು ನಾರಾಯಣನೊಂದಿಗೆ ಸಮಾನ ಮಟ್ಟದಲ್ಲಿ ಪರಿಗಣಿಸುವ ವ್ಯಕ್ತಿಯನ್ನು ಅಪರಾಧಿ ಅಥವಾ ಪಾಷಂಡಿ ಎಂದು ಪರಿಗಣಿಸಲಾಗುತ್ತದೆ. ಬ್ರಹ್ಮ, ಶಿವ ನಿಮ್ಗೆ ಗೊತ್ತಿದೆ, 10 ಅಪರಾಧಗಳಲ್ಲಿ 2ನೇ ಅಪರಾಧ ಯಾವುದು? ಭಗವಂತನ ಈ ಬ್ರಹ್ಮ ಮತ್ತೆ ಶಿವ ಇವರ ಹೆಸರುಗಳನ್ನು ವಿಷ್ಣುವಿನ ನಾಮಕ್ಕೆ ಸಮ ಎಂದು ಹೇಳಬಾರದು ಅಂತ ಹೇಳಿದರೆ ಅದು ಅಪರಾಧ ಅಂತ. ಅದನ್ನೇ ಇಲ್ಲಿ ಪುನಃ ಕೊಟ್ಟಿದ್ದಾರೆ. ಬ್ರಹ್ಮ ಶಿವನಂತಹ ದೇವತೆಗಳನ್ನು ನಾರಾಯಣನೊಂದಿಗೆ ಸಮಾನ ಮಟ್ಟದಲ್ಲಿ ಪರಿಗಣಿಸಬಾರದು. ಯಾಕಂದ್ರೆ ಬ್ರಹ್ಮ ನಿಮಗೆ ಗೊತ್ತಿದೆ, ನಮ್ಮ ಹಾಗೆ ಜೀವಿ ಬ್ರಹ್ಮ ಅಲ್ವಾ. ಶಿವ ತತ್ವ ಇವುಗಳೆಲ್ಲ ಭಗವಂತನ ಒಂದು ಅಂಶ. ಇವರು ಕೂಡ ನಾವು ಕೂಡ ವಿಭಿನ್ನ ಅಂಶ. ಆದ್ರೆ ನಾರಾಯಣ ಮೂಲ ಪುರುಷ, ಅವನಿಗೆ ಸಮಾನಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಪರಿಗಣಿಸುವ ವ್ಯಕ್ತಿಯನ್ನು ಅಪರಾಧಿ ಅಥವಾ ಪಾಷಂಡಿ ಅಂದ್ರೆ ನಾಸ್ತಿಕರು ಎಂದು ಪರಿಗಣಿಸಲಾಗಿದೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಸಾಮಾನ್ಯ ಜೀವಿ ಮತ್ತು ದೇವೋತ್ತಮ ಪರಮಪುರುಷ ನಡುವಿನ ವ್ಯತ್ಯಾಸವನ್ನು ವಿವರಿಸಿದ ನಂತರ ಜನರು ಹೇಳಿದರು, ಯಾರು ನಿಮ್ಮನ್ನು ಸಾಮಾನ್ಯ ಮನುಷ್ಯ ಎಂದು ಪರಿಗಣಿಸುವುದಿಲ್ಲ. ಅಂದ್ರೆ ಈ ವ್ಯತ್ಯಾಸವನ್ನು ಹೇಳ್ತಾರೆ ಯಾರು? ಚೈತನ್ಯ ಮಹಾಪ್ರಭುಗಳೇ ಹೇಳ್ತಾರೆ. ಆದ್ರಿಂದ ಅವ್ರು ಏನ್ ಹೇಳ್ತಾರೆ, ನಾನೊಬ್ಬ ಜೀವಿ, ನನಗೆ ಭಗವಂತನಿಗೆ ಹೋಲಿಸಬೇಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಜನರೇನ್ ಹೇಳ್ತಾರೆ, ಅದನ್ನೆಲ್ಲ ಕೇಳಿದ ನಂತರ ನೀವು ಸಾಮಾನ್ಯ ಮನುಷ್ಯ ಎಂದು ಪರಿಗಣಿಸುವುದಿಲ್ಲ, ನೀವು ದೈಹಿಕ ಲಕ್ಷಣಗಳು ಮತ್ತು ಗುಣಲಕ್ಷಣಗಳಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಕೃಷ್ಣನಂತೆಯೇ ಇದ್ದೀರಿ ಅಂತ ಹೇಳ್ತಾರೆ. ನಿಮ್ಮ ದೇಹದ ಚಿನ್ನದ ಹೊಳಪು ನಿಮ್ಮ ಮೂಲ ಮೈಬಣ್ಣವನ್ನು ಆವರಿಸಿದ್ದರೂ ನೀವು ನಂದ ಮಹಾರಾಜನ ಮಗನಲ್ಲದೆ ಬೇರೆ ಯಾರೂ ಅಲ್ಲ ಎಂದು ನಿಮ್ಮ ದೈಹಿಕ ಲಕ್ಷಣಗಳಿಂದ ನಾವು ನೋಡಬಹುದು. ಅಂದ್ರೆ ಅವನದ್ದು ಗೌರವರ್ಣ ಅಲ್ವಾ, ಕೃಷ್ಣನದ್ದು ಕಪ್ಪು ಬಣ್ಣ. ಆದ್ರೂ ಕೂಡ ನೀವು ನಂದ ಮಹಾರಾಜನ ಮಗ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ದೈಹಿಕ ಲಕ್ಷಣಗಳಿಂದ ನಾವು ಅದನ್ನೆಲ್ಲ ಕಾಣ್ತಾ ಇದ್ದೇವೆ, ನೋಡಬಹುದು ಅಂತ ಹೇಳ್ತಾರೆ. ಜಿಂಕೆ ಕಸ್ತೂರಿಯ ಸುವಾಸನೆಯನ್ನು ಬಟ್ಟೆಯಲ್ಲಿ ಸುತ್ತುವುದರಿಂದ ಮರೆ ಮಾಡಲು ಸಾಧ್ಯವಿಲ್ಲದಂತೆಯೇ ದೇವೋತ್ತಮ ಪರಮಪುರುಷನಾದ ನಿಮ್ಮ ಗುಣಲಕ್ಷಣಗಳು ಯಾವುದೇ ರೀತಿಯಲ್ಲಿ ಮರೆ ಮಾಡಲು ಸಾಧ್ಯ ಇಲ್ಲ. ಇಲ್ಲಿ ಹೋಲಿಕೆ ಕೊಟ್ಟಿದ್ದಾರೆ. ಆ ಕಸ್ತೂರಿ ಪರಿಮಳ, ಅದು ಯಾವ್ದ್ರಲ್ಲಿ ಮುಚ್ಚಿ ಇಟ್ಟು ಕಟ್ಟಿ ಇಟ್ರು ಸಹ ಅದು ಹೊರಗೆ ಪರಿಮಳ ಬರ್ತದೆ, ಎಲ್ಲಿ ಇಟ್ರು ಪರಿಮಳ ಬರ್ತದೆ. ಅದಕ್ಕೆ ಕಸ್ತೂರಿ ಸುವಾಸನೆಯನ್ನು ಬಟ್ಟೆಯಲ್ಲಿ ಸುತ್ತುವುದರಿಂದಲೂ ಮರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ತರ
ನೀವು ದೇವೋತ್ತಮ ಪರಮಪುರುಷ ಅನ್ನುವ ನಿಮ್ಮ ಗುಣಲಕ್ಷಣಗಳನ್ನು ಮರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಗೆ ಗೊತ್ತಾಗ್ತಾ ಇದೆ ನೀವು ದೇವೋತ್ತಮ ಪರಮಪುರುಷ ಅನ್ನೋದು ಅಂತ ಹೇಳ್ತಾ ಇದ್ದಾರೆ ಜನರು. ಖಂಡಿತ ನಿನ್ನ ಗುಣಲಕ್ಷಣಗಳು ಅಸಾಮಾನ್ಯ ಮತ್ತು ಸಾಮಾನ್ಯ ಜೀವಿಯ ಕಲ್ಪನೆಗೆ ಮೀರಿವೆ. ನಿನ್ನನ್ನು ನೋಡುವುದರಿಂದಲೇ ಇಡೀ ವಿಶ್ವವು ಕೃಷ್ಣನ ಮೇಲಿನ ಪರಮಾನಂದದ ಪ್ರೀತಿಯಿಂದ ಹುಚ್ಚಾಗುತ್ತದೆ. ಜನರೆಲ್ಲ ಹುಚ್ಚಾಗ್ತಾ ಇದ್ದಾರೆ ನಿನ್ನ ನೋಡ್ತಾ ನೋಡ್ತಾ. ಅಷ್ಟು ಕೃಷ್ಣ ಕೂಡ ಆಕರ್ಷಕನಾಗಿದ್ದ. ಇವರು ಕೂಡ ಜನರಲ್ಲಿ ಇವರನ್ನು ನೋಡುವಾಗ್ಲೇ ಎಲ್ರು ಆಕರ್ಷಕರಾಗ್ತಾರೆ. ನಿನ್ನನ್ನು ಒಮ್ಮೆ ನೋಡಿದರೆ ಮಹಿಳೆಯರು, ಮಕ್ಕಳು, ವೃದ್ಧರು, ಮಾಂಸಾಹಾರಿಗಳು ಮತ್ತು ಕೆಳಜಾತಿಯ ಸದಸ್ಯರು ಕೂಡ ತಕ್ಷಣ ಕೃಷ್ಣನ ಪವಿತ್ರ ನಾಮವನ್ನು ಜಪಿಸುತ್ತಾ ಹುಚ್ಚರಂತೆ ನೃತ್ಯ ಮಾಡಿ ಇಡೀ ಲೋಕವನ್ನೇ ಉದ್ಧಾರ ಮಾಡುವ ಸಾಮರ್ಥ್ಯವಿರುವ ಆಧ್ಯಾತ್ಮಿಕ ಗುರುಗಳಾಗುತ್ತಾರೆ. ನೋಡಿ ಎಷ್ಟು ಚಂದ ಇದೆ. ಒಬ್ಬ ಚೈತನ್ಯ ಮಹಾಪ್ರಭುಗಳನ್ನು ಒಂದು ಸಲ ನೋಡಿದ್ರೆ ಸಾಕಂತೆ. ಅವ್ರು ಹೇಳ್ತಾರೆ ನೋಡಿ, ಮಹಿಳೆಯರು, ಮಕ್ಕಳು, ವೃದ್ಧರು, ಎಲ್ಲ ಮಾಂಸಭಕ್ಷಕರು, ಕೆಳಜಾತಿಯವರು ಎಲ್ಲರೂ ತಕ್ಷಣ ಕೃಷ್ಣನ ನಾಮ ಜಪಿಸ್ಲಿಕ್ಕೆ ಶುರು ಮಾಡ್ತಾರಂತೆ. ಹುಚ್ಚರಾಗಿ ನೃತ್ಯ ಮಾಡ್ತಾರಂತೆ. ಲೋಕವನ್ನೇ ಉದ್ಧಾರ ಮಾಡುವ ಸಾಮರ್ಥ್ಯವಿರುವ ಆಧ್ಯಾತ್ಮಿಕ ಗುರುಗಳಾಗಿ ಬಿಡ್ತಾರಂತೆ. ನಿನ್ನನ್ನು ನೋಡುವುದರ ಹೊರತಾಗಿ ನಿನ್ನ ಪವಿತ್ರ ನಾಮವನ್ನು ಕೇಳುವವನು ಕೃಷ್ಣನ ಮೇಲಿನ ಪರಮಾನಂದ ಪ್ರೇಮದಿಂದ ಹುಚ್ಚನಾಗುತ್ತಾನೆ. ನೋಡುದಷ್ಟೇ ಬಿಡಿ, ಪವಿತ್ರ ನಾಮವನ್ನು ಕೇಳುವವನು ಕೇಳಿದ್ರೆ ಸಾಕು ಆ ಕೃಷ್ಣನ ಮೇಲಿನ ಆನಂದ ಪ್ರೇಮದಿಂದ ಹುಚ್ಚಾಗಿ ಬಿಡ್ತಾರೆ. 3 ಲೋಕಗಳನ್ನು ಉದ್ಧರಿಸಲು ಸಮರ್ಥನಾಗ್ತಾನೆ ಅಂತ ಹೇಳ್ತಾರೆ. ನಿಮ್ಮ ಪವಿತ್ರ ನಾಮವನ್ನು ಕೇಳುವುದರಿಂದಲೇ ನಾಯಿ ಭಕ್ಷಕರು ಪವಿತ್ರ ಸಂತನಾಗುತ್ತಾರೆ. ನಿಮ್ಮ ಅಸಾಮಾನ್ಯ ಸಾಮರ್ಥ್ಯಗಳನ್ನು ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ನಾಯಿ ಮಾಂಸ ತಿನ್ನುವವರು ಅಂತ ಹೇಳ್ತಾರಲ್ಲ, ಚಾಂಡಾಲ ಅಂತ ಹೇಳ್ತಾರೆ, ಅಂಥವರು ಕೂಡ ಪವಿತ್ರರಾಗ್ತಾರೆ ನಿಮ್ಮ ನಾಮವನ್ನು ಕೇಳುವುದರಿಂದ ಅಂತ ಹೇಳ್ತಾರೆ. ಮತ್ತೆ ಅಸಾಮಾನ್ಯ ಸಾಮರ್ಥ್ಯವನ್ನು ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ ನಿಮ್ಮದು, ಅಂದ್ರೆ ಭಗವಂತನನ್ನು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಪರಮ ಪುರುಷನನ್ನು ಮುಖಾಮುಖಿಯಾಗಿ ನೋಡುವ ವ್ಯಕ್ತಿಗಳ ಆಧ್ಯಾತ್ಮಿಕ ಪ್ರಗತಿಯ ಬಗ್ಗೆ ಹೇಳಬೇಕೆಂದರೆ, ನಾಯಿಗಳನ್ನು ತಿನ್ನುವವರ ಕುಟುಂಬದಲ್ಲಿ ಜನಿಸಿದ ವ್ಯಕ್ತಿಯು ಸಹ ಒಮ್ಮೆ ದೇವೋತ್ತಮ ಪರಮ ಪುರುಷನ ಪವಿತ್ರ ನಾಮವನ್ನು ಉಚ್ಚರಿಸಿದರೆ ಅಥವಾ ಅವನ ಬಗ್ಗೆ ಜಪಿಸಿದರೆ, ಅವನ ಲೀಲೆಗಳ ಬಗ್ಗೆ ಕೇಳಿದರೆ, ಅವನಿಗೆ ನಮನ ಸಲ್ಲಿಸಿದರೆ ಅಥವಾ ಅವನನ್ನು ಸ್ಮರಿಸಿದರೆ ತಕ್ಷಣವೇ ವೈದಿಕ ಯಜ್ಞಗಳನ್ನು ಮಾಡಲು ಅರ್ಹನಾಗುತ್ತಾನೆ. ನಿಮಗೆ ಗೊತ್ತಿದೆ, ಜನ್ಮ ಕರ್ಮಚ ಮೇದಿವ್ಯಂ ಏವಂ ವೇದಿ ತತ್ವತಃ ಅಲ್ವಾ? ಆ ಶ್ಲೋಕ ಕೇಳಿದ್ರೆ ಅಂದ್ರೆ ಭಗವಂತನ ನಾಮ, ಗುಣ, ಲೀಲೆ ಇದನ್ನೆಲ್ಲ ನಾವು ಕೇಳಿದ್ರೆ ಸಾಕು, ಉಚ್ಚರಿಸಿದ್ರೆ ಸಾಕು ಅಂತ ಹೇಳ್ತಾರೆ ನೋಡಿ. ತಕ್ಷಣವೇ ವೈದಿಕ ಯಜ್ಞಗಳನ್ನು ಮಾಡ್ಲಿಕ್ಕೆ ಕೂಡ ಅರ್ಹನಾಗ್ತಾನೆ. ವೈದಿಕ ಯಜ್ಞ ಯಾರು ಮಾಡ್ತಾರೆ? ಬ್ರಾಹ್ಮಣರು ಮಾಡ್ತಾರೆ. ಅಂದ್ರೆ ಬ್ರಾಹ್ಮಣನಾಗ್ಲಿಕ್ಕೆ ಕೂಡ ಸಾಧ್ಯ, ಬ್ರಾಹ್ಮಣನ ಗುಣಗಳು ಬರ್ತವೆ ಅಂತ ಹೇಳ್ತಾರೆ. ನಿನ್ನ ಈ ಕೀರ್ತಿಗಳು ಕೇವಲ ಅಲ್ಪ. ಮೂಲತಃ ನೀನು ಮಹಾರಾಜ ನಂದನ ಮಗ ಅಂತ ಹೇಳ್ತಾರೆ. ನಿನ್ನಲ್ಲಿ ಕೀರ್ತಿ ಕಡಿಮೆ ಇದ್ರು ಕೂಡ ನೀನು ನಂದರಾಜನ ಮಗನೇ ಅಂತ ಹೇಳ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಅಲ್ಲಿದ್ದ ಎಲ್ಲಾ ಜನರ ಮೇಲೆ ತಮ್ಮ ಕಾರಣವಿಲ್ಲದ ಕರುಣೆಯನ್ನು ದಯಪಾಲಿಸಿದರು. ಎಲ್ಲರಿಗೆ ಕರುಣೆಯನ್ನು ದಯಪಾಲಿಸ್ತಾರಂತೆ ಚೈತನ್ಯ ಮಹಾಪ್ರಭುಗಳು. ಮತ್ತು ಎಲ್ಲರೂ ದೇವರ ಪ್ರೀತಿಯಿಂದ ಪರಮಾನಂದಗೊಂಡರು. ಕೊನೆಗೆ ಅವರೆಲ್ಲರೂ ತಮ್ಮ ಮನೆಗಳಿಗೆ ಮರಳಿದರು. ಭಗವಂತನ ಕೃಪೆ ಸಿಗ್ತದೆ ನೋಡಿ ಅವರಿಗೆಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳು ಅಕ್ರೂರ ತೀರ್ಥದಲ್ಲಿ ಕೆಲವು ದಿನಗಳ ಕಾಲ ಇದ್ದರು. ಅವರು ಕೃಷ್ಣನ ಪವಿತ್ರ ನಾಮವನ್ನು ಮತ್ತು ಭಗವಂತನ ಮೇಲಿನ ಪರಮ ಪ್ರೀತಿಯನ್ನು ಹರಡುವ ಮೂಲಕ ಅಲ್ಲಿರುವ ಎಲ್ಲರನ್ನು ಮುಕ್ತಗೊಳಿಸಿದರು. ಅಕ್ರೂರ ತೀರ್ಥದಲ್ಲಿ ಏನ್ ಮಾಡ್ತಾರೆ? ಕೆಲವು ದಿನ ಇರ್ತಾರೆ, ಕೃಷ್ಣನ ಪವಿತ್ರ ನಾಮವನ್ನು ಅಲ್ಲಿ ಜಪಿಸ್ತಾರೆ, ಮತ್ತೆ ಭಗವಂತನ ಮೇಲಿನ ಪರಮ ಪ್ರೀತಿಯನ್ನು ಎಲ್ಲರಿಗೆ ಪ್ರಚಾರ ಮಾಡ್ತಾರೆ, ಹರಡುತ್ತಾರೆ, ಕೃಷ್ಣ ಪ್ರೇಮವನ್ನು ಹರಡುತ್ತಾರೆ, ಎಲ್ಲರನ್ನು ಮುಕ್ತಗೊಳಿಸ್ತಾರೆ. ಮಾಧವೇಂದ್ರ ಪುರಿಯ ಬ್ರಾಹ್ಮಣ ಶಿಷ್ಯನು ಮಥುರಾದಲ್ಲಿ ಮನೆ ಮನೆಗೆ ಹೋಗಿ ಇತರ ಬ್ರಾಹ್ಮಣರು ಚೈತನ್ಯ ಮಹಾಪ್ರಭುಗಳನ್ನು ತಮ್ಮ ಮನೆಗಳಿಗೆ ಆಹ್ವಾನಿಸುವಂತೆ ಪ್ರೇರೇಪಿಸಿದನು. ಅಲ್ಲಿ ಎಷ್ಟು ಜನ ಬ್ರಾಹ್ಮಣರು ಇರ್ತಾರೆ, ಅವ್ರ ಮನೆಗೆಲ್ಲ ಹೋಗ್ತಾರಂತೆ ಇವರು ಮಾಧವೇಂದ್ರ ಪುರಿಯ ಶಿಷ್ಯ. ಮತ್ತೆ ಅವರಿಗೆಲ್ಲ ನೀವು ಕರೀರಿ ಪ್ರಭುಗಳನ್ನು ಅಂತ ಆಹ್ವಾನ ಮಾಡಿ ಅಂತ ಹೇಳ್ತಾರಂತೆ, ಪ್ರೇರೇಪಣೆ ಮಾಡ್ತಾರೆ. ಹೀಗೆ ಬ್ರಾಹ್ಮಣರ ನೇತೃತ್ವದಲ್ಲಿ ಮಥುರಾದ ಎಲ್ಲಾ ಗೌರವಾನ್ವಿತ ಜನರು ಬಲಭದ್ರ ಭಟ್ಟಾಚಾರ್ಯರ ಬಳಿಗೆ ಬಂದು ಭಗವಂತನಿಗೆ ಆಹ್ವಾನಗಳನ್ನು ನೀಡಿದರು. ಭಗವಂತನ ಹತ್ರನೇ ಹೇಳುದಿಲ್ಲ, ಬಲಭದ್ರ ಭಟ್ಟಾಚಾರ್ಯರು ಅವ್ರ ಜೊತೆ ಇದ್ದಾರೆ, ಅವರಿಗೆ ಹೇಳ್ತಾರೆ. ಒಂದು ದಿನದಲ್ಲಿ 10-20 ಆಹ್ವಾನಗಳು ಬಂದವು. ಆದರೆ ಬಲಭದ್ರ ಭಟ್ಟಾಚಾರ್ಯರು ಅವುಗಳಲ್ಲಿ ಒಂದನ್ನು ಮಾತ್ರ ಸ್ವೀಕರಿಸುತ್ತಿದ್ದರು. ಸನ್ಯಾಸಿಗಳು ಎಲ್ಲಾದ್ರೂ ಒಂದು ಕಡೆ ಹೋಗ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ವೈಯಕ್ತಿಕವಾಗಿ ಆಮಂತ್ರಣವನ್ನು ಅರ್ಪಿಸಲು ಎಲ್ಲರೂ ಅವಕಾಶ ಸಿಗದ ಕಾರಣ ಸಾನೋದಿಯ ಬ್ರಾಹ್ಮಣರನ್ನು ವಿನಂತಿಸಿದರು. ಅವರು ಭಗವಂತನನ್ನು ತಮ್ಮ ಆಮಂತ್ರಣಗಳನ್ನು ಸ್ವೀಕರಿಸುವಂತೆ ಕೇಳಿಕೊಳ್ತಿದ್ರು. ಡೈರೆಕ್ಟ್ ಭಗವಂತನನ್ನು ಭೇಟಿಯಾಗ್ಲಿಕ್ಕೆ ಅವರಿಗೆ ಆಗ್ತಿರ್ಲಿಲ್ಲ. ವೈದಿಕ ಧರ್ಮದ ಕಟ್ಟುನಿಟ್ಟಿನ ಅನುಯಾಯಿಗಳಾಗಿದ್ದ ಕಾನ್ಯ ಕುಬ್ಜ ಮತ್ತು ದಕ್ಷಿಣ ಭಾರತದಂತಹ ವಿವಿಧ ಸ್ಥಳಗಳಿಂದ ಬಂದ ಬ್ರಾಹ್ಮಣರು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಬಹಳ ನಮ್ರತೆಯಿಂದ ಆಹ್ವಾನಗಳನ್ನು ನೀಡಿದರು.
ಬೆಳಿಗ್ಗೆ ಅವರು ಅಕ್ರೂರ ತೀರ್ಥಕ್ಕೆ ಬಂದು ಅಡುಗೆ ಮಾಡುತ್ತಿದ್ದರು. ಅದನ್ನು ಶಾಲಗ್ರಾಮ ಶಾಲೆಗೆ ಅರ್ಪಿಸಿದ ನಂತರ ಸಾಲಿಗ್ರಾಮ ಶಿಲೆ ಆಗ್ಬೇಕು. ಸಾಲಿಗ್ರಾಮ ಶಿಲೆಗೆ ಅರ್ಪಿಸಿದ ನಂತರ ಅವರು ಅದನ್ನು ಶ್ರೀ ಚೈತನ್ಯ ಮಹಾಪ್ರಭುವಿಗೆ ಅರ್ಪಿಸುತ್ತಿದ್ದರು. ಮೊದಲು ಸಾಲಿಗ್ರಾಮ ಶಿಲೆ ಕೃಷ್ಣ ಬೇರೆ ಅಲ್ಲ ಅಲ್ವಾ, ಅದನ್ನು ಅರ್ಪಿಸ್ತಾ ಇದ್ರು. ಆಮೇಲೆ ಇಲ್ಲಿ ಅಕ್ರೂರನಿಗೆ ಅರ್ಪಿಸ್ತಾರೆ. ಒಂದು ದಿನ ಶ್ರೀ ಚೈತನ್ಯ ಮಹಾಪ್ರಭುಗಳು ಅಕ್ರೂರ ತೀರ್ಥದ ಸ್ನಾನಘಟ್ಟದಲ್ಲಿ ಕುಳಿತು ಈ ಕೆಳಗಿನ ಆಲೋಚನೆಗಳನ್ನು ಮಾಡಿಕೊಂಡರು. ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾರಂತೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಯೋಚಿಸಿದರು, ಈ ಸ್ನಾನ ಸ್ಥಳದಲ್ಲಿ ಅಕ್ರೂರನು ಆಧ್ಯಾತ್ಮಿಕ ಜಗತ್ತನ್ನು ವೈಕುಂಠವನ್ನು ನೋಡಿದನು ಮತ್ತು ವ್ರಜದ ಎಲ್ಲಾ ನಿವಾಸಿಗಳು ಗೋಲೋಕ ವೃಂದಾವನವನ್ನು ನೋಡಿದರು. ಅಲ್ಲಿ ಅಕ್ರೂರರು ಏನ್ ಮಾಡ್ತಾರೆ, ಮಥುರಕ್ಕೆ ಬಂದಿರ್ತಾರೆ ಕೃಷ್ಣ ಬಲರಾಮನ್ ಕರ್ಕೊಂಡು ಹೋಗ್ಲಿಕ್ಕೆ. ಅವರ ಪಾದದ ಗುರುತುಗಳನ್ನು ಕಂಡ ತಕ್ಷಣ ಅಲ್ಲಿ ಉದಂಡ ನಮಸ್ಕಾರ ಮಾಡ್ತಾರಂತೆ. ಆಮೇಲೆ ಅಲ್ಲಿ ವೈಕುಂಠವನ್ನು ಕಾಣ್ತಾರಂತೆ. ಅವರೆಲ್ಲ ಭಗವಂತನ ಎಲ್ಲ ಲೀಲೆಗಳು ಎಲ್ಲವೂ ಅವರಿಗೆ ಕಾಣಿಸ್ತದೆ, ವೈಕುಂಠವೇ ಅವರಿಗೆ ಕಾಣಿಸ್ತದೆ. ಆಮೇಲೆ ನೀರಿಗೆ ಇಳಿದಿರ್ತಾರೆ ಸಂಧ್ಯಾ ವಂದನೆ ಮಾಡ್ಲಿಕ್ಕೆ. ಆಗ ಭಗವಂತ ಇಬ್ರು ಕೂಡ ಅಲ್ಲಿ ಕೃಷ್ಣ ಬಲರಾಮರಲ್ಲಿ ಅವರಿಗೆ ಅಲ್ಲಿ ಕಾಣಿಸಿಕೊಳ್ತಾರೆ. ನೀರಿನೊಳಗೆ ವೈಕುಂಠವೇ ಕಾಣಿಸಿಕೊಳ್ತದೆ ಅವರಿಗೆ. ತಕ್ಷಣವೇ ನೀರಿನೊಳಗೆ ಹಾರಿ ಸ್ವಲ್ಪ ಸಮಯದವರೆಗೆ ನೀರಿನ ಅಡಿಯಲ್ಲಿಯೇ ಇದ್ದರು. ಅಕ್ರೂರ ನೀರಿನ ಅಡಿಯಲ್ಲಿ ಅಲ್ಲಿ ಇಡೀ ಅವರು ರಥದಲ್ಲಿ ಕೂತ್ಕೊಂಡಿದ್ರು. ಇವರು ಸಂಧ್ಯಾ ವಂದನೆಗೆ ಹೋಗಿರ್ತಾರೆ, ಆದ್ರೆ ರಥದಲ್ಲಿ ಕೂಡ ಇದ್ದಾರೆ, ಇಲ್ಲಿ ಕೂಡ ಕಾಣಿಸಿಕೊಳ್ತಾರೆ ಅವರಿಗೆ ನೀರಿನೊಳಗೆ. ವೈಕುಂಠವೇ ಕಾಣಿಸ್ತದೆ ಅಲ್ಲಿ. ಚೈತನ್ಯ ಮಹಾಪ್ರಭು ಮುಳುಗುತ್ತಿರುವುದನ್ನು ಕಂಡ ಕೃಷ್ಣದಾಸರು ಜೋರಾಗಿ ಇವರು ಕೂಡ ನೀರಿನಲ್ಲಿ ಇಳಿತಾರಂತೆ. ಅಲ್ಲಿ ಅದೇ ಪ್ಲೇಸ್ ಅಲ್ಲಿ ಚೈತನ್ಯ ಮಹಾಪ್ರಭು ಕೂಡ ನೀರಿಗೆ ಹಾಕ್ತಾರೆ. ಚೈತನ್ಯ ಮಹಾಪ್ರಭು ಮುಳುಗುತ್ತಿರುವುದನ್ನು ಹಿಂದೆ ಇಟ್ಬಿಟ್ರು ದಾಸರು ಅದು ತೆಗೆದಿಟ್ಬಿಡ್ಬೇಕಾಗಿತ್ತು. ಸೇಬ್ ಅಲ್ಲೇ ಇಟ್ರೆ ಮತ್ತಲ್ಲೇ ಜೋರಾಗಿ ಕೂಗುತ್ತಾ ಅಳುತ್ತಿದ್ದರು. ಬಲಭದ್ರ ಭಟ್ಟಾಚಾರ್ಯರು ತಕ್ಷಣ ಬಂದು ಭಗವಂತನನ್ನು ಹೊರತೆಗೆದರು. ಅಂದ್ರೆ ನೀರಲ್ಲಿ ಮುಳುಗಿರ್ತಾರೆ ಅವರು, ಕೃಷ್ಣದಾಸರು ಕೂಗ್ತಾ ಇದ್ದಾರಂತೆ, ಭಟ್ಟಾಚಾರ್ಯರು ಬಂದು ಅವರನ್ನು ಮೇಲಕ್ಕೆ ಎತ್ತುತ್ತಾರೆ. ಇದಾದ ನಂತರ ಬಲಭದ್ರ ಭಟ್ಟಾಚಾರ್ಯರು ಸನೋಡಿಯ ಬ್ರಾಹ್ಮಣರನ್ನು ಏಕಾಂತ ಸ್ಥಳಕ್ಕೆ ಕರೆದೊಯ್ದು ಅವರೊಂದಿಗೆ ಸಮಾಲೋಚಿಸಿದರು. ಬಲಭದ್ರ ಮಾತಾಜಿ ಮ್ಯೂಟ್ ಮಾಡಿ, ನೀವು ಮಾತಾಡೋದೆಲ್ಲ ಕೇಳಿಸ್ತದೆ. ನಾನು ಇಂದು ಇದ್ದುದರಿಂದ ಭಗವಂತನನ್ನು ಮೇಲಕ್ಕೆತ್ತಲು ನನಗೆ ಸಾಧ್ಯವಾಯಿತು. ಆದರೆ ಅವನು ವೃಂದಾವನದಲ್ಲಿ ಮುಳುಗಲು ಪ್ರಾರಂಭಿಸಿದರೆ ಅವನಿಗೆ ಯಾರು ಸಹಾಯ ಮಾಡುತ್ತಾರೆ? ಇವತ್ತು ನಾನಿದ್ದೆ, ವೃಂದಾವನಕ್ಕೆ ಹೋಗಿ ಮುಳುಗಿದ್ರೆ ಅಲ್ಲಿ ಯಾರು ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ ಬಲಭದ್ರ ಭಟ್ಟಾಚಾರ್ಯರು. ಈಗ ಇಲ್ಲಿ ಜನಸಂದಣಿ ಇದೆ ಮತ್ತು ಈ ಆಹ್ವಾನಗಳು ಬಹಳಷ್ಟು ಗೊಂದಲವನ್ನುಂಟು ಮಾಡುತ್ತಿವೆ. ಇದಲ್ಲದೆ ಭಗವಂತ ಯಾವಾಗಲೂ ಪರಮಾನಂದ ಮತ್ತು ಭಾವನಾತ್ಮಕನಾಗಿರುತ್ತಾನೆ. ಇಲ್ಲಿನ ಪರಿಸ್ಥಿತಿ ನನಗೆ ಅಷ್ಟು ಚೆನ್ನಾಗಿ ಕಾಣುತ್ತಿಲ್ಲ. ಅಂದ್ರೆ ಇವರು ಆ ವೃಂದಾವನದಲ್ಲಿ ಯಾವಾಗ ನೋಡಿದ್ರು ಒಂದು ಭಾವಪರವಶರಾಗಿರ್ತಾರೆ ಭಗವಂತ. ಮತ್ತೆ ಜನರು ಕೂಡ ತುಂಬಾ ಬರ್ತಾ ಇದ್ದಾರೆ. ಅದರಿಂದ ಅವರಿಗೆ ಬಲಭದ್ರ ಭಟ್ಟಾಚಾರ್ಯರಿಗೆ ಸ್ವಲ್ಪ ಆ ಪರಿಸ್ಥಿತಿ, ಅಲ್ಲಿಯ ಸ್ಥಳ ಒಳ್ಳೇದನಿಸುವುದಿಲ್ಲ, ಅಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭು ವೃಂದಾವನದಿಂದ ಹೊರಗೆ ತರಲು ಸಾಧ್ಯವಾದರೆ ಒಳ್ಳೆಯದು, ಅದು ನನ್ನ ಅಂತಿಮ ತೀರ್ಮಾನ ಅಂತ ಹೇಳ್ತಾರೆ. ಸನೋದಿಯ ಬ್ರಾಹ್ಮಣರು ನಾವು ಅವರನ್ನು ಪ್ರಯಾಗಕ್ಕೆ ಕರೆದುಕೊಂಡು ಹೋಗಿ ಗಂಗಾ ನದಿಯ ದಡದಲ್ಲಿ ಹೋಗೋಣ, ಆ ದಾರಿಯಲ್ಲಿ ಹೋಗುವುದು ತುಂಬಾ ಸಂತೋಷಕರವಾಗಿರುತ್ತದೆ ಎಂದು ಹೇಳಿದರು. ಆಚೆ ಕಡೆ ಹೋಗ್ತಾರೆ. ಸರೋ ಕ್ಷೇತ್ರ ಎಂಬ ಪವಿತ್ರ ಸ್ಥಳಕ್ಕೆ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿದ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಆ ದಾರಿಯಲ್ಲಿ ಕರೆದುಕೊಂಡು, ಈಗ ಮಾಘ ಮಾಸದ ಆರಂಭ, ಈ ಸಮಯದಲ್ಲಿ ನಾವು ಪ್ರಯಾಗಕ್ಕೆ ಹೋದರೆ ಮಕರ ಸಂಕ್ರಾಂತಿಯ ಸಮಯದಲ್ಲಿ ಕೆಲವು ದಿನಗಳವರೆಗೆ ಸ್ನಾನ ಮಾಡಲು ನಮಗೆ ಅವಕಾಶ ಸಿಗುತ್ತದೆ. ಸನೋದಿಯ ಬ್ರಾಹ್ಮಣರು ಮುಂದುವರಿಸಿದರು, ನಿಮ್ಮೊಳಗೆ ನೀವು ಅನುಭವಿಸುತ್ತಿರುವ ದುಃಖವನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ದಯವಿಟ್ಟು ಸಲ್ಲಿಸಿ, ನಂತರ ಮಾಘ ಮಾಸದ ಹುಣ್ಣಿಮೆಯ ದಿನದಂದು ನಾವೆಲ್ಲರೂ ಪ್ರಯಾಗಕ್ಕೆ ಹೋಗೋಣ ಎಂದು ಪ್ರಸ್ತಾಪಿಸ್ತಾರೆ. ಗಂಗಾ ನದಿಯ ದಡದಲ್ಲಿ ಪ್ರಯಾಣಿಸುವಾಗ ನೀವು ಅನುಭವಿಸುವ ಸಂತೋಷದ ಬಗ್ಗೆ ಭಗವಂತನಿಗೆ ಹೇಳಿ. ಆದ್ದರಿಂದ ಬಲಭದ್ರ ಭಟ್ಟಾಚಾರ್ಯರು ಈ ಪ್ರಾರ್ಥನೆಯನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಸಲ್ಲಿಸಿದರು. ಅಂದ್ರೆ ಇಲ್ಲಿ ಬೇಡ, ಇಲ್ಲಿ ತುಂಬಾ ಕಷ್ಟ, ಈ ವಾತಾವರಣ ಸರಿ ಇಲ್ಲ, ನಾವು ಪ್ರಯಾಗಕ್ಕೆ ಹೋಗುವ ಅಂತ ಅವರಿಗೆ ಬಲಭದ್ರ ಭಟ್ಟಾಚಾರ್ಯರು ಹೇಳಿ ಅವರನ್ನು ಕರ್ಕೊಂಡು ಹೋಗುವಂತದ್ದು. ಇನ್ನು ಬಲಭದ್ರ ಭಟ್ಟಾಚಾರ್ಯರು ಭಗವಂತನಿಗೆ ಜನ ಸಮೂಹದ ಗದ್ದಲವನ್ನು ನಾನು ಇನ್ನು ಸಹಿಸಲಾರೆ, ಜನರು ಒಬ್ಬರ ನಂತರ ಒಬ್ಬರು ಆಹ್ವಾನಗಳನ್ನು ನೀಡುತ್ತಿದ್ದಾರೆ, ಜನ ತುಂಬಾ ಬರ್ತಾ ಇದ್ದಾರೆ, ನಾವು ಇಲ್ಲಿಂದ ಹೋಗ್ಬೇಕು ಅಂತ ಅವರಿಗೆ ತಿಳಿಸಿ ಹೇಳ್ತಾರೆ. ಬೆಳಿಗ್ಗೆ ಜನರು ಇಲ್ಲಿಗೆ ಬರುತ್ತಾರೆ, ಮತ್ತೆ ನೀವು ಇರುವುದನ್ನು ನೋಡದೆ ಅವರು ನನ್ನ ಮೆದುಳಿಗೆ ಹೊರೆ ಹಾಕುತ್ತಾರೆ. ಭಗವಂತ ಕಾಣದಿದ್ರೆ ಬಲಭದ್ರ ಭಟ್ಟಾಚಾರ್ಯರ ತಲೆ ತಿಂತಾರಂತೆ. ನಾವೆಲ್ಲರೂ ಹೊರಟು ಗಂಗಾ ನದಿಯ ದಡದ ಹಾದಿಯನ್ನು ಹಿಡಿದರೆ ನನಗೆ ತುಂಬಾ ಸಂತೋಷವಾಗುತ್ತದೆ.
ಆಗ ಮಕರ ಸಂಕ್ರಾಂತಿಯ ಸಮಯದಲ್ಲಿ ಪ್ರಯಾಗದಲ್ಲಿ ಗಂಗಾ ಸ್ನಾನ ಮಾಡುವ ಅವಕಾಶ ನಮಗಾಗುತ್ತದೆ ಅಂತ ಅವರಿಗೆ ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳಿಗೆ. ನನ್ನ ಮನಸ್ಸು ತುಂಬಾ ಪ್ರಕ್ಷುಬ್ಧವಾಗಿದೆ ಮತ್ತು ಈ ಆತಂಕವನ್ನು ನಾನು ಸಹಿಸಲಾರೆ. ಈಗ ಎಲ್ಲವೂ ನಿಮ್ಮ ಪ್ರಭುತ್ವದ ಅನುಮತಿಯ ಮೇಲೆ ನಿಂತಿದೆ. ನೀವು ಏನು ಮಾಡಲು ಬಯಸುತ್ತೀರೋ ಅದನ್ನು ನಾನು ಸ್ವೀಕರಿಸುತ್ತೇನೆ. ಚೈತನ್ಯ ಮಹಾಪ್ರಭುಗಳಿಗೆ ಬೃಂದಾವನವನ್ನು ಬಿಡುವ ಇಚ್ಛೆ ಇಲ್ಲದಿದ್ದರೂ ಅವರು ತಮ್ಮ ಭಕ್ತನ ಆಸೆಯನ್ನು ಪೂರೈಸಲು ಸಿಹಿಯಾದ ಮಾತುಗಳನ್ನು ಹೇಳಲು ಪ್ರಾರಂಭಿಸಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದರು, ನೀವು ನನ್ನನ್ನು ವೃಂದಾವನವನ್ನು ತೋರಿಸಲು ಇಲ್ಲಿಗೆ ಕರೆತಂದಿದ್ದೀರಿ. ನಾನು ನಿಮಗೆ ತುಂಬಾ ಋಣಿಯಾಗಿದ್ದೇನೆ ಮತ್ತು ಈ ಋಣವನ್ನು ನಾನು ಮರುಪಾವತಿಸಲು ಸಾಧ್ಯವಾಗುವುದಿಲ್ಲ ಅಂತ ಹೇಳ್ತಾರೆ. ನೀವು ಏನು ಬಯಸುತ್ತೀರೋ ಅದನ್ನು ನಾನು ಮಾಡಬೇಕು. ನೀವು ನನ್ನನ್ನು ಎಲ್ಲಿಗೆ ಕರೆಯುತ್ತೀರೋ ಅಲ್ಲಿಗೆ ನಾನು ಹೋಗ್ತೇನೆ. ಮರುದಿನ ಬೆಳಿಗ್ಗೆ ಶ್ರೀ ಚೈತನ್ಯ ಮಹಾಪ್ರಭುಗಳೇ ಬೇಗನೆ ಎದ್ದರು. ಸ್ನಾನ ಮಾಡಿದ ನಂತರ ತಾವು ಈಗ ಬೃಂದಾವನವನ್ನು ಕರೆಯಬೇಕಾಗಿದೆ ಎಂದು ತಿಳಿದು ಪ್ರೀತಿಯಿಂದ ಪರಮಾನಂದಗೊಂಡರು. ಈಗ ಬೃಂದಾವನವನ್ನು ತೊರೆದು ಹೋಗ್ತಾರೆ. ಭಗವಂತನು ಯಾವುದೇ ಬಾಹ್ಯ ಲಕ್ಷಣಗಳನ್ನು ಪ್ರದರ್ಶಿಸದಿದ್ದರೂ ಅವನ ಮನಸ್ಸು ಪರಮಾನಂದ ಪ್ರೀತಿಯಿಂದ ತುಂಬಿತ್ತು. ಆ ಸಮಯದಲ್ಲಿ ಬಲಭದ್ರ ಭಟ್ಟಾಚಾರ್ಯರು ನಾವು ಮಹಾವನಕ್ಕೆ ಹೋಗೋಣ ಎಂದು ಹೇಳಿದರು, ಗೋಕುಲಕ್ಕೆ. ಹೀಗೆ ಹೇಳುತ್ತಾ ಬಲಭದ್ರ ಭಟ್ಟಾಚಾರ್ಯರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ದೋಣಿಯಲ್ಲಿ ಕೂರಿಸಿದರು. ಅವರು ನದಿಯನ್ನು ದಾಟಿದ ನಂತರ ಅವರು ಭಗವಂತನನ್ನು ತಮ್ಮೊಂದಿಗೆ ಕರೆದೊಯ್ದರು. ರಾಜಪುತ ಕೃಷ್ಣದಾಸ ಮತ್ತು ಸನೋದಿಯ ಬ್ರಾಹ್ಮಣ ಇಬ್ಬರು ಗಂಗಾ ನದಿಯ ದಡದ ಮಾರ್ಗವನ್ನು ಚೆನ್ನಾಗಿ ತಿಳಿದಿದ್ದರು. ನಡೆಯುವಾಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಇತರರನ್ನು ದಣಿದಿದ್ದಾರೆಂದು ಅರಿತುಕೊಂಡು ಅವರೆಲ್ಲರನ್ನು ಒಂದು ಮರದ ಕೆಳಗೆ ಕರೆದುಕೊಂಡು ಹೋಗಿ ಕೂತ್ಕೊಳ್ತಾರೆ. ಚೈತನ್ಯ ಮಹಾಪ್ರಭು ಎಲ್ಲರನ್ನು ಮರದ ಕಡೆ ಕೆಳಕೊಂಡು ಕೂತ್ಕೊಳ್ತಾರೆ. ಆ ಮರದ ಬಳಿ ಅನೇಕ ಹಸುಗಳು ಮೇಯುತ್ತಿದ್ದವು ಮತ್ತು ಅವುಗಳನ್ನು ನೋಡಿ ಭಗವಂತನು ತುಂಬಾ ಸಂತೋಷ ಪಟ್ಟನು. ಇದ್ದಕ್ಕಿದ್ದಂತೆ ಒಬ್ಬ ದನಗಾಯಿ ಹುಡುಗ ತನ್ನ ಕೊಳಲನ್ನು ಊದಿದನು ಮತ್ತು ತಕ್ಷಣವೇ ಭಗವಂತನು ಪರಮಾನಂದ ಪ್ರೀತಿಯಿಂದ ತುಂಬಿ ಹೋದನು. ಕೊಳಲು ಊದಿದ ಕೂಡಲೇ ಕೃಷ್ಣನ ನೆನಪಾಗ್ತದೆ ಅವರಿಗೆ. ಇದ್ದಕ್ಕಿದ್ದಂತೆ ಅವ್ರೇನಾಗ್ತಾರೆ, ಪರಮಾನಂದ ಪ್ರೀತಿ ತುಂಬಿಕೊಳ್ತದೆ ಅವರಲ್ಲಿ. ಪರಮಾನಂದ ಪ್ರೇಮದಿಂದ ತುಂಬಿದ ಭಗವಂತನು ಪ್ರಜ್ಞೆ ತಪ್ಪಿ ನೆಲಕ್ಕೆ ಬಿದ್ದನು. ಬಾಯಿಯ ಸುತ್ತಲೂ ನೊರೆ ಸುರಿಯಿತು ಮತ್ತು ಅವನ ಉಸಿರಾಟ ನಿಂತು ಹೋಯಿತು. ಭಗವಂತ ಪ್ರಜ್ಞಾಹೀನನಾಗಿದ್ದಾಗ ಮುಸ್ಲಿಂ ಪಠಾಣ ಮಿಲಿಟರಿ ಕ್ರಮಕ್ಕೆ ಸೇರಿದ 10 ಸೈನಿಕರು ಸವಾರಿ ಮಾಡಿ ಇಳಿದ್ರಂತೆ. ಮಿಲಿಟರಿ ಅವರು ಮುಸ್ಲಿಮರು. ಪ್ರಜ್ಞಾಹೀನನಾದ ಭಗವಂತನನ್ನು ನೋಡಿ ಸೈನಿಕರು ಈ ಸನ್ಯಾಸಿಯು ಅಪಾರ ಪ್ರಮಾಣದ ಚಿನ್ನವನ್ನು ಹೊಂದಿದ್ದಿರಬೇಕು ಎಂದು ಭಾವಿಸಿದರು. ಅವ್ರು ಬಂಗಾರದ ಕಲ್ಲರಲ್ವಾ, ಅವನ ಹತ್ರ ತುಂಬಾ ಚಿನ್ನ ಇರಬೇಕು ಅಂತ ಭಾವಿಸ್ತಾರಂತೆ. ಇಲ್ಲಿರುವ ಈ 4 ದುಷ್ಕರ್ಮಿಗಳು ಆ ಸನ್ಯಾಸಿಯನ್ನು ಕೊಂದು ವಿಷಧಾತುರ ಸೇವಿಸುವಂತೆ ಮಾಡಿ ಅವನ ಸಂಪತ್ತನ್ನು ದೋಚಿರಬೇಕು. ಇದನ್ನು ಯೋಚಿಸುತ್ತಾ ಪಠಾಣ ಸೈನಿಕರು ಆ 4 ವ್ಯಕ್ತಿಗಳನ್ನು ಬಂಧಿಸಿ, ಅಲ್ಲಿ 4 ವ್ಯಕ್ತಿಗಳಿದ್ದಿರ್ಬೇಕು, ಇವ್ರು ಮೂರ್ಛೆ ಹೋದಾಗೆ ಸತ್ತಾಗೆ ಕಾಣ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭು. ಅದಕ್ಕೆ ಇವ್ರೇನ್ ಎಣಿಸ್ತಾರೆ, ಈ ಮುಸ್ಲಿಂ ಸೈನಿಕರು ಈ 4 ಜನ ಈ ಸನ್ಯಾಸಿಯನ್ನು ಕೊಂದು ವಿಷಧಾತುರ ಸೇವಿಸುವಂತೆ ಮಾಡಿ ಅವರ ಸಂಪತ್ತನ್ನು ತಕೊಂಡಿದ್ದಾರೆ ಅಂತ ಆ ಮುಸ್ಲಿಂ ಸೈನಿಕರು ಯೋಚನೆ ಮಾಡ್ತಾರೆ. ಇದನ್ನು ಯೋಚಿಸುತ್ತಾ ಪಠಾಣ ಸೈನಿಕರು ಆ 4 ವ್ಯಕ್ತಿಗಳನ್ನು ಬಂಧಿಸಿ ಕೊಲ್ಲಲು ನಿರ್ಧರಿಸಿದರು. ಇದರಿಂದಾಗಿ ಇಬ್ಬರು ಬಂಗಾಳಿಗಳು ನಡುಗಲು ಪ್ರಾರಂಭಿಸಿದರು. ರಾಜಪುತ್ರ ಜನಾಂಗಕ್ಕೆ ಸೇರಿದ ಭಕ್ತ ಕೃಷ್ಣದಾಸನು ಬಹಳ ನಿರ್ಭೀತನಾಗಿದ್ದನು. ಸನೋಡಿಯ ಬ್ರಾಹ್ಮಣನೂ ಸಹ ನಿರ್ಭೀತನಾಗಿದ್ದನು ಮತ್ತು ಅವನು ಬಹಳ ಧೈರ್ಯದಿಂದ ಮಾತನಾಡಿದನು. ಇವರೆಲ್ಲ ಇದ್ದದ್ದು ಅವರ ಜೊತೆ, ಪ್ರಭುಗಳ ಜೊತೆ. ಬ್ರಾಹ್ಮಣನು ಹೇಳಿದನು, ನೀವೆಲ್ಲರೂ ಪಠಾಣ ಸೈನಿಕರು, ನಿಮ್ಮ ರಾಜನ ರಕ್ಷಣೆಯಲ್ಲಿದ್ದೀರಿ. ನಾವು ನಿಮ್ಮ ಸೇನಾಪತಿಯ ಬಳಿಗೆ ಹೋಗಿ ಅವನ ನಿರ್ಧಾರವನ್ನು ತೆಗೆದುಕೊಳ್ಳೋಣ. ಈ ಸನ್ಯಾಸಿ ನನ್ನ ಆಧ್ಯಾತ್ಮಿಕ ಗುರು ಮತ್ತು ನಾನು ಮಥುರಾದವನು. ನಾನು ಬ್ರಾಹ್ಮಣ ಮತ್ತು ಮುಸ್ಲಿಂ ರಾಜನ ಸೇವೆಯಲ್ಲಿರುವ ಅನೇಕ ಜನರನ್ನು ನಾನು ಬಲ್ಲೆ ಅಂತ ಹೇಳ್ತಾರೆ ಅದರಲ್ಲಿ. ಈ ಸನ್ಯಾಸಿಯು ಕೆಲವೊಮ್ಮೆ ರೋಗದ ಪ್ರಭಾವದಿಂದ ಪ್ರಜ್ಞಾಹೀನನಾಗಿ ಬೀಳುತ್ತಾನೆ. ದಯವಿಟ್ಟು ಇಲ್ಲಿ ಕುಳಿತುಕೊಳ್ಳಿ. ಅವರು ಶೀಘ್ರದಲ್ಲಿ ಪ್ರಜ್ಞೆಯನ್ನು ಮರಳಿ ತನ್ನ ಸಾಮಾನ್ಯ ಸ್ಥಿತಿಯನ್ನು ಪಡೆಯುತ್ತಾನೆ ಎಂದು ನೀವು ನೋಡುತ್ತೀರಿ. ಅವರಿಗೆ ಹೇಳುವಂತಹದ್ದು, ಈ ಸನ್ಯಾಸಿ ಕೆಲವು ರೋಗ ಪ್ರಭಾವದಿಂದ ಪ್ರಜ್ಞಾಹೀನರಾಗಿ ಬೀಳ್ತಾರೆ. ಚೈತನ್ಯ ಮಹಾಪ್ರಭುಗೆ ಹೇಳುದು, ದಯವಿಟ್ಟು ಇಲ್ಲಿ ಕೂತ್ಕೊಳ್ಳಿ, ಅವರು ಶೀಘ್ರದಲ್ಲೇ ಪ್ರಜ್ಞೆಯನ್ನು ಮರಳಿ ತನ್ನ ಸಾಮಾನ್ಯ ಸ್ಥಿತಿಗೆ ಬರ್ತಾರೆ, ಅದನ್ನು ನೋಡಿ ಅಂತ. ಇಲ್ಲಿ ಸ್ವಲ್ಪ ಹೊತ್ತು ಕುಳಿತು ನಮ್ಮೆಲ್ಲರನ್ನು ಬಂಧಿಸಿ ಸನ್ಯಾಸಿಗೆ ಪ್ರಜ್ಞೆ ಬಂದಾಗ ನೀವು ಅವನನ್ನು ಪ್ರಶ್ನಿಸಬಹುದು, ನಂತರ ನೀವು ಬಯಸಿದರೆ ನಮ್ಮನ್ನು ಕೊಲ್ಲಬಹುದು ಅಂತ ಅವರ ಜೊತೆ ಇದ್ದವರಿಗೆ ಇವರು ಬಂಧಿಸಿ ಇಟ್ಟಿದ್ದಾರೆ, ಅಲ್ಲಿ ನಿಂತಿದ್ದಾರೆ. ಪಠಾಣ ಸೈನಿಕರು, ನೀವೆಲ್ಲರೂ ದುಷ್ಟರು. ನಿಮ್ಮಲ್ಲಿ ಒಬ್ಬರು ಪಶ್ಚಿಮ ದೇಶಗಳಿಗೆ ಸೇರಿದವರು, ಒಬ್ಬರು ಮಥುರಾ ಜಿಲ್ಲೆಗೆ ಸೇರಿದವರು ಮತ್ತು ನಡುಗುತ್ತಿರುವ ಇನ್ನಿಬ್ಬರು ಬಂಗಾಳಕ್ಕೆ ಸೇರಿದವರು ಎಂದು ಹೇಳಿದರು. ರಾಜಪುತ್ರ ಕೃಷ್ಣದಾಸರು, ನನಗೆ ಇಲ್ಲಿ ಮನೆ ಇದೆ,
ಮತ್ತು ನನ್ನ ಬಳಿ ಸುಮಾರು 200 ಟರ್ಕಿಶ್ ಸೈನಿಕರು ಮತ್ತು ಸುಮಾರು 100 ಫಿರಂಗಿಗಳು ಇವೆ ಅಂತ ಹೇಳ್ತಾರೆ. ನಾನು ಜೋರಾಗಿ ಕರೆದರೆ ಅವರು ನಿಮ್ಮನ್ನು ಕೊಲ್ಲಲು ಮತ್ತು ನಿಮ್ಮ ಕುದುರೆಗಳನ್ನು ಮತ್ತು ಜೀನುಗಳನ್ನು ಲೂಟಿ ಮಾಡಲು ತಕ್ಷಣ ಬರ್ತಾರೆ ಅಂತ ಕೃಷ್ಣದಾಸರು ಹೇಳ್ತಾರೆ. ಬಂಗಾಳಿ ಯಾತ್ರಿಕರು ರಾಕ್ಷಸರಲ್ಲ, ನೀವು ರಾಕ್ಷಸರು. ಏಕೆಂದರೆ ನೀವು ಯಾತ್ರಿಕರನ್ನು ಕೊಂದು ಲೂಟಿ ಮಾಡಲು ಬಯಸುತ್ತೀರಿ. ಭಗವಂತನು ಯಾವುದೇ ಬಾಹ್ಯ ಲಕ್ಷಣಗಳನ್ನು ಪ್ರದರ್ಶಿಸದಿದ್ದರೂ ಅವನ ಮನಸ್ಸು ಪರಮಾನಂದ ಪ್ರೀತಿಯಿಂದ ತುಂಬಿತ್ತು. ಅಂದ್ರೆ ಭಗವಂತ ಸುಮ್ಮನೆ ಮೂರ್ಛೆ ಹೋದಾಗ ಬಿದ್ಕೊಂಡಿದ್ದಾರೆ. ಆ ಸಮಯದಲ್ಲಿ ಬಲಭದ್ರ ಭಟ್ಟಾಚಾರ್ಯರು ನಾವು ಮಹಾವನಕ್ಕೆ ಹೋಗೋಣ ಎಂದು ಹೇಳಿದರು. ಹೀಗೆ ಹೇಳುತ್ತಾ ಬಲಭದ್ರ ಭಟ್ಟಾಚಾರ್ಯರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ದೋಣಿಯಲ್ಲಿ ಪುನಃ ರಿಪೀಟ್ ಆಯ್ತಾ? ನದಿಯಲ್ಲಿ ದಾಟಿದ ನಂತರ ಅವರು ಭಗವಂತನ ತಮ್ಮೊಂದಿಗೆ ಕರೆದೊಯ್ದರು ಅಲ್ವಾ? ಮಾರ್ಗವನ್ನು ಚೆನ್ನಾಗಿ ತಿಳಿದಿದ್ದರು. ಹೌದು ಮಾತಾಜಿ, ಗೋಲೋಕಕ್ಕೆ ಹೋಗೋಣ ಅಂತಿದ್ದು ಅದೆಲ್ಲ ರಿಪೀಟ್ ಆಗಿದೆ. ದನಗಾಯಿ ಹುಡುಗ ಬಂದದಾಯ್ತು, ಪಶು ಸೈನಿಕರು ನೆಲಕ್ಕೆ ಬೀಳ್ತಾರೆ. ಇಲ್ಲಿರುವ 4 ದುಷ್ಕರ್ಮಿಗಳ ಸನ್ಯಾಸ ಆದಾಯ್ತು. ರಾಜಪುತ್ರ ಜನಾಂಗಕ್ಕೆ ಭಕ್ತ ಕೃಷ್ಣದಾಸರು ನಾನು ಸನೋಡಿ ಬ್ರಾಹ್ಮಣನು ಹೇಳಿದ ನೀವೆಲ್ಲರೂ ಪಟಾಣ ಸೈನಿಕರು, ನಿಮ್ಮ ರಾಜನ ರಕ್ಷಣೆಯಲ್ಲಿ ಇದು ಆಯ್ತು. ಇಲ್ಲಿ ಸ್ವಲ್ಪ ಹೊತ್ತು ಕುಳಿತು ನಮ್ಮೆಲ್ಲರನ್ನು ಬಂಧಿಸಿ. ರಾಜಪುತ್ರ ಕೃಷ್ಣದಾಸರು ನನಗೆ ಇಲ್ಲಿ ಮನೆ ಇದೆ, ಅದು ಕೂಡ ಆಯ್ತಲ್ಲ. ನಾನು ಜೋರಾಗಿ ಕರೆದ್ರೆ ಎಲ್ರೂ ಬರ್ತಾರೆ. ಬಂಗಾಳಿ ಯಾತ್ರಿಕರು ರಾಕ್ಷಸರಲ್ಲ, ನೀವು ರಾಕ್ಷಸರು. ಏಕೆಂದ್ರೆ ನೀವು ಯಾತ್ರಿಕರನ್ನು ಕೊಂದು. ಭಗವಂತನು ಯಾವುದೇ ಬಾಹ್ಯ ಲಕ್ಷಣಗಳನ್ನು ಕೊಟ್ಟು ಎಲ್ಲಿವರೆಗಾಯ್ತು ಹೀಗೆ ಹೇಳುತ್ತಾ ಭಟ್ಟಾಚಾರ್ಯರು ಮಹಾಪ್ರಭುಯಲ್ಲಿ ಕೂಡಿಸಿದರು ಮತ್ತು ನದಿಯನ್ನು ದಾಟಿದ ತಮ್ಮೊಂದಿಗೆ ಕರೆದೊಯ್ದರು. 159 159 ಆಯ್ತಾ? ಅದು ಇಲ್ಲಿಗೆ ಬಂತು ನೋಡಿ. ರಾಜಪುತ್ರ ಕೃಷ್ಣದಾಸರು ಸನೋದಿಯ ಬ್ರಾಹ್ಮಣ ಇಬ್ಬರು ಗಂಗಾ ನದಿಯ ದಡದ ಮಾರ್ಗವನ್ನು ಚೆನ್ನಾಗಿ ತಿಳಿದಿದ್ದಾಗಿದೆ. ನಾವೆಲ್ಲರೂ ಒಂದು ಮರದ ಕೆಳಗೆ ಕೂತ್ಕೊಂಡು ಕಾಪಿ ಪೇಸ್ಟ್ ಡಬ್ಬಲ್ ಸರ್ತಿ ಆಗಿದೆ ಕಾಣ್ತದೆ. ಭಗವಂತ ಪ್ರಜ್ಞಾಹೀನನಾಗಿದ್ದಾಗ ಮುಸ್ಲಿಂ ಪಟಾಣಿ ನಮಗೆ ಸೇರಿದ 10 ವರ್ಷ. ಈ ಬ್ರಾಹ್ಮಣನು ಹೇಳಿದ್ರು ನೀವೆಲ್ಲರೂ ಪಟಾಣ ಸೈನಿಕರು, ನಿಮ್ಮ ರಾಜನ ರಕ್ಷಣೆಯಲ್ಲಿದ್ದೀರಿ. ನೀವು ನಿಮ್ಮ ಸೇನಾಧಿಪತಿಯ ಬಳಿಗೆ ಹೋಗಿ ಅವನ ನಿರ್ಧಾರವನ್ನು ತೆಗೆದುಕೊಳ್ಳೋಣ. ಈ ಸನ್ಯಾಸಿ ಆಧ್ಯಾತ್ಮಿಕ ಆದದ್ದು ಮಾತಾಜಿ ರಿಪೀಟ್ ಇದೆಲ್ಲ ಆಗಿದೆ. ಇಲ್ಲಿ ಬಂತು ನೋಡಿ. ಆ ಸಮಯದಲ್ಲಿ ಬಲಭದ್ರ ಭಟ್ಟಾಚಾರ್ಯರು ಶ್ರೀ ಚೈತನ್ಯ ಮಹಾಪ್ರಭುಗಳ ಬಳಿಗೆ ಹೋಗಿ ಮುಸ್ಲಿಂ ಸೈನಿಕರು ನೋಡಿ ಭಗವಂತನು ತನ್ನ ಸಾಮಾನ್ಯ ಪ್ರಜ್ಞೆಯನ್ನು ಮರಳಿ ಪಡೆದನು. ಉಳಿದಿದ ಭಯದಿಂದ ವಶಪಡಿಸಿಕೊಂಡ ಪಠಾಣ ಸೈನಿಕರು ತಕ್ಷಣವೇ 4 ವ್ಯಕ್ತಿಗಳ ಬಿಡುಗಡೆ ಮಾಡಿದರು. ಹೀಗಾಗಿ ಚೈತನ್ಯ ಮಹಾಪ್ರಭುಗಳು ತಮ್ಮ ವೈಯಕ್ತಿಕ ಸಹಚರರನ್ನು ಬಂಧಿಸುವುದನ್ನು ನೋಡಲಿಲ್ಲ. ಪ್ರಜ್ಞೆ ಬಂದ ಭಗವಂತನು ಹರಿಹರಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕೇನು? ಬಂಗಾಳಿ ಯಾತ್ರಿಕರು ರಾಕ್ಷಸರಲ್ಲ, ನೀವು ರಾಕ್ಷಸರು. ಏಕೆಂದ್ರೆ ನೀವು ಯಾತ್ರಿಕರನ್ನು ಬಂದು ಲೂಟಿ ಮಾಡಲು ಬಯಸುತ್ತೀರಿ. ಈ ಸವಾಲನ್ನು ಕೇಳಿದ ತಕ್ಷಣ ಪಠಾಣ ಸೈನಿಕರು ಹಿಂಜರಿದರು. ಇದ್ದಕ್ಕಿದ್ದಂತೆ ಶ್ರೀ ಚೈತನ್ಯ ಮಹಾಪ್ರಭು ಪ್ರಜ್ಞೆಯನ್ನು ಮರಳಿ ಪಡೆದರು. ಪ್ರಜ್ಞೆ ಬಂದ ಭಗವಂತನು ಹರಿಹರಿ ಎಂಬ ಪವಿತ್ರ ನಾಮವನ್ನು ಬಹಳ ಜೋರಾಗಿ ಜಪಿಸಲು ಪ್ರಾರಂಭಿಸಿದನು. ಭಗವಂತನು ತನ್ನ ತೋಳುಗಳನ್ನು ಮೇಲಕ್ಕೆತ್ತಿ ಪ್ರೀತಿಯಿಂದ ಪರಮಾನಂದದಿಂದ ನೃತ್ಯ ಮಾಡಲು ಪ್ರಾರಂಭಿಸಿದನು. ಪರಮಾತ್ಮನು ಪ್ರೀತಿಯಿಂದ ತುಂಬಾ ಜೋರಾಗಿ ಕೂಗಿದಾಗ ಮುಸ್ಲಿಂ ಸೈನಿಕರ ಹೃದಯಗಳು ಸಿಡಿಲು ಬಡಿಯದ ಕಂಡಂತೆ ತೋರಿತು. ಅವರು ಹೆದರ್ಕೊಳ್ತಾರೆ. ಭಯದಿಂದ ವಶಪಡಿಸಿಕೊಂಡ ಎಲ್ಲಾ ಪಟ್ಟಣ ಸೈನಿಕರು ತಕ್ಷಣವೇ 4 ವ್ಯಕ್ತಿಗಳನ್ನು ಬಿಡುಗಡೆ ಮಾಡಿದರು. ಹಾಗಾಗಿ ಚೈತನ್ಯ ಮಹಾಪ್ರಭುಗಳು ತಮ್ಮ ವೈಯಕ್ತಿಕ ಸಹಚರನ್ನು ಬಂಧಿಸುವುದಿಲ್ಲ. ಅಂದ್ರೆ ಅವ್ರು ಬೊಬ್ಬೆ ಹಾಕುವಾಗ್ಲೇ ಬಿಡಿಸಿ ಬಿಡ್ತಾರೆ ಅವರು. ಆ ಸಮಯದಲ್ಲಿ ಬಲಭದ್ರ ಭಟ್ಟಾಚಾರ್ಯರು ಶ್ರೀ ಚೈತನ್ಯ ಮಹಾಪ್ರಭುಗಳ ಬಳಿಗೆ ಹೋಗಿ ಅವರನ್ನು ಕೋರಿದರು. ಮುಸ್ಲಿಂ ಸೈನಿಕರನ್ನು ನೋಡಿ ಭಗವಂತನು ತನ್ನ ಸಾಮಾನ್ಯ ಪ್ರಜ್ಞೆಯನ್ನು ಮರಳಿ ಪಡೆದನು. ನಂತರ ಎಲ್ಲಾ ಮುಸ್ಲಿಂ ಸೈನಿಕರು ಭಗವಂತನ ಮುಂದೆ ಬಂದು ಆತನ ಪಾದಕಮಲಗಳನ್ನು ಪೂಜಿಸಿ, ಇಲ್ಲಿ 4 ದುಷ್ಟರು ಇದ್ದಾರೆ, ಅವ್ರು ಚೇಂಜ್ ಆಗ್ತಾರೆ. ಆ ದುಷ್ಟರು ನಿಮ್ಮನ್ನು ಗ್ರಹಣಕ್ಕೆ ದೂಡಿದ್ದಾರೆ, ನಿಮ್ಮನ್ನು ಹುಚ್ಚನನ್ನಾಗಿ ಮಾಡಿ ನಿನ್ನ ಎಲ್ಲಾ ಆಸ್ತಿಗಳನ್ನು ತೆಗೆದುಕೊಂಡಿದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭು ಹೇಳಿದರು, ಇವರು ದುಷ್ಟರಲ್ಲ, ಅವರು ನನ್ನ ಸಹಚರರು. ಸನ್ಯಾಸಿ ಭಿಕ್ಷುಕರಾಗಿರುವುದರಿಂದ ನನ್ನ ಬಳಿ ಏನೂ ಇಲ್ಲ. ಮೂರ್ಛೆ ರೋಗದಿಂದಾಗಿ ನಾನು ಕೆಲವೊಮ್ಮೆ ಪ್ರಜ್ಞೆ ತಪ್ಪುತ್ತೇನೆ. ಅವರ ಕರುಣೆಯಿಂದ ಈ 4 ಪುರುಷರು ನನ್ನನ್ನು ನಿರ್ವಹಿಸುತ್ತಾರೆ. ಮುಸ್ಲಿಮರಲ್ಲಿ ಕಪ್ಪು ಉಡುಪನ್ನು ಧರಿಸಿದ್ದ ಒಬ್ಬ ಸಮಾಧಿ ವ್ಯಕ್ತಿ ಇದ್ದನು. ಜನರು ಅವನನ್ನು ಸಂತ ಎಂದು ಕರೆದರು. ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನೋಡಿ ಆ ಸಂತನ ಹೃದಯ ಮೃದುವಾಯಿತು. ಅವನು ಆತನೊಂದಿಗೆ
ಮಾತನಾಡಲು ಮತ್ತು ಅವನೊಂದಿಗೆ ಮಾತನಾಡಲು ಮತ್ತು ತನ್ನದೇ ಆದ ಗ್ರಂಥವಾದ ಕುರಾನ್ನ ಆಧಾರದ ಮೇಲೆ ನಿರಾಕಾರ ಬ್ರಹ್ಮವನ್ನು ಸ್ಥಾಪಿಸಲು ಬಯಸಿದನು. ಆ ವ್ಯಕ್ತಿಯು ಕುರಾನ್ನ ಆಧಾರದ ಮೇಲೆ ಸಂಪೂರ್ಣ ಸತ್ಯದ ನಿರಾಕಾರ ಬ್ರಹ್ಮ ಪರಿಕಲ್ಪನೆಯನ್ನು ಸ್ಥಾಪಿಸಲು ಪ್ರಯತ್ನಿಸಿದಾಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರ ವಾದವನ್ನು ನಿರಾಕರಿಸಿದರು. ಮುಸ್ಲಿಮರು ನಿರಾಕಾರ, ಅವರಿಗೆ ಮೂರ್ತಿ ಪೂಜೆ ಇಲ್ಲ. ಅವನು ಏನೇ ವಾದಗಳನ್ನು ಮಂಡಿಸಿದರೂ ಭಗವಂತನು ಅವೆಲ್ಲವನ್ನು ನಿರಾಕರಿಸಿದನು. ಕೊನೆಗೆ ಆ ವ್ಯಕ್ತಿಯು ದಿಗ್ಭ್ರಮೆಗೊಂಡು ಮಾತನಾಡಲು ಸಾಧ್ಯವಾಗಲಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದರು, ಕುರಾನ್ ಖಂಡಿತವಾಗಿಯೂ ನಿರಾಕಾರತೆಯನ್ನು ಸ್ಥಾಪಿಸುತ್ತದೆ, ಆದರೆ ಕೊನೆಯಲ್ಲಿ ಅದು ಆ ನಿರಾಕಾರತೆಯನ್ನು ನಿರಾಕರಿಸುತ್ತದೆ ಮತ್ತು ವೈಯಕ್ತಿಕ ದೇವರನ್ನು ಸ್ಥಾಪಿಸುತ್ತದೆ. ಅಂತಿಮವಾಗಿ ಒಬ್ಬನೇ ದೇವರು ಎಂಬ ಅಂಶವನ್ನು ಕುರಾನ್ ಒಪ್ಪಿಕೊಳ್ಳುತ್ತದೆ. ಅವರು ಐಶ್ವರ್ಯದಿಂದ ತುಂಬಿದ್ದಾನೆ ಮತ್ತು ಅವನ ದೇಹದ ಬಣ್ಣ ಕಪ್ಪು ಬಣ್ಣದ್ದಾಗಿದೆ. ಕುರಾನ್ ಪ್ರಕಾರ ಭಗವಂತನು ಸರ್ವೋಚ್ಚ ಆನಂದಮಯ ಅಲೌಕಿಕ ದೇಹವನ್ನು ಹೊಂದಿದ್ದಾನೆ. ಕುರಾನ್ ಪ್ರಕಾರ ಕೂಡ ಇದೆ ಅಂತೆ ನೋಡಿ, ಭಗವಾನ್ ಸರ್ವೋಚ್ಚ ಆನಂದಮಯ ಅಲೌಕಿಕ ದೇಹವನ್ನು ಹೊಂದಿದ್ದಾನೆ ಅಂತ ಕುರಾನ್ ಅಲ್ಲಿದೆ. ಅವನು ಪರಮಸತ್ಯ, ಸರ್ವವ್ಯಾಪಿ, ಸರ್ವಜ್ಞ ಮತ್ತು ಶಾಶ್ವತ ಜೀವಿ. ಅವನೇ ಎಲ್ಲದರ ಮೂಲ ಅಂತ ಕುರಾನ್ ಅಲ್ಲಿ ಕೊಟ್ಟಿದೆ. ಸೃಷ್ಟಿ, ನಿರ್ವಹಣೆ ಮತ್ತು ಲಯವು ಅವನಿಂದಲೇ ಬರುತ್ತದೆ. ಎಲ್ಲಾ ಸ್ಥೂಲ ಮತ್ತು ಸೂಕ್ಷ್ಮ ವಿಶ್ವ ಅಭಿವ್ಯಕ್ತಿಗಳ ಮೂಲ ಆಶ್ರಯ ಅವನೇ. ಭಗವಂತನ ಪರಮಸತ್ಯ ಎಲ್ಲರೂ ಪೂಜಿಸಬಹುದಾದವನು. ಅವನು ಎಲ್ಲ ಕಾರಣಗಳಿಗೆ ಕಾರಣನು. ಅವನ ಭಕ್ತಿ ಸೇವೆಯಲ್ಲಿ ತೊಡಗಿಕೊಳ್ಳುವುದರಿಂದ ಜೀವಿಯು ಭೌತಿಕ ಅಸ್ತಿತ್ವದಿಂದ ಮುಕ್ತನಾಗುತ್ತಾನೆ. ದೇವೋತ್ತಮ ಪರಮ ಪುರುಷನ ಸೇವೆ ಮಾಡದೆ ಯಾವುದೇ ನಿಯಮಾಧೀನ ಆತ್ಮವು ಭೌತಿಕ ಬಂಧನದಿಂದ ಹೊರಬರಲು ಸಾಧ್ಯವಿಲ್ಲ. ಅವರ ಕಮಲದ ಪಾದಗಳಲ್ಲಿ ಪ್ರೀತಿಯೇ ಜೀವನದ ಅಂತಿಮ ಗುರಿಯಾಗಿದೆ. ಭಗವಂತನ ಅಸ್ತಿತ್ವದಲ್ಲಿ ವಿಲೀನವಾಗುವ ಮುಕ್ತಿಯ ಸಂತೋಷವನ್ನು ಭಗವಂತನ ಪಾದಕಮಲಗಳಿಗೆ ಸೇವೆ ಸಲ್ಲಿಸುವುದರಿಂದ ಸಿಗುವ ಅಲೌಕಿಕ ಆನಂದದ ಒಂದು ಭಾಗಕ್ಕೆ ಹೋಲಿಸಲಾಗುವುದಿಲ್ಲ. ಕುರಾನ್ನಲ್ಲಿ ಫಲಪ್ರದ ಚಟುವಟಿಕೆ, ಊಹಾತ್ಮಕ ಜ್ಞಾನ, ಅತೀಂದ್ರಿಯ ಶಕ್ತಿ ಮತ್ತು ಪರಮಾತ್ಮನೊಂದಿಗಿನ ಐಕ್ಯತೆಯ ವಿವರಣೆಗಳಿವೆ. ಆದರೆ ಅಂತಿಮವಾಗಿ ಇವೆಲ್ಲವನ್ನು ನಿರಾಕರಿಸಲಾಗುತ್ತದೆ ಮತ್ತು ಭಗವಂತನ ವೈಯಕ್ತಿಕ ವೈಶಿಷ್ಟ್ಯವನ್ನು ಆತನ ಭಕ್ತಿ ಸೇವೆಯೊಂದಿಗೆ ಸ್ಥಾಪಿಸಲಾಗುತ್ತದೆ. ಕುರಾನ್ನಲ್ಲಿ ಕೂಡ ಇದೆಲ್ಲ ಊಹಾತ್ಮಕ ಚಿಂತನೆ ಅದೆಲ್ಲ ಇದೆ ವಿವರಣೆ. ಆದ್ರೆ ಕೊನೆಯದಾಗಿ ಭಗವಂತ ವೈಯಕ್ತಿಕ ವೈಶಿಷ್ಟ್ಯವನ್ನು ಆತನ ಭಕ್ತಿ ಸೇವೆಯಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅಂದ್ರೆ ಭಗವಂತ ಒಬ್ಬ ವ್ಯಕ್ತಿ ಅನ್ನೋದನ್ನು ಅಲ್ಲಿ ಹೇಳಿದ್ದಾರೆ. ಕುರಾನ್ನ ವಿದ್ವಾಂಸರು ಜ್ಞಾನದಲ್ಲಿ ಹೆಚ್ಚು ಮುಂದುವರಿದವರಲ್ಲ. ಹಲವು ವಿಧಾನಗಳನ್ನು ಸೂಚಿಸಲಾಗಿದ್ದರೂ ಅಂತಿಮ ತೀರ್ಮಾನವನ್ನು ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಬೇಕೆಂದು ಅವರಿಗೆ ತಿಳಿದಿಲ್ಲ. ನಿಮ್ಮ ಸ್ವಂತ ಕುರಾನ್ ಅನ್ನು ನೋಡಿ ಮತ್ತು ಅಲ್ಲಿ ಬರೆಯಲ್ಪಟ್ಟದ್ದನ್ನು ಚರ್ಚಿಸಿದ ನಂತರ ನಿಮ್ಮ ತೀರ್ಮಾನವೇನು ಅದನ್ನು ಹೇಳಿ ಅಂತ ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳು. ಆ ಸಂತ ಮುಸ್ಲಿಂ ಉತ್ತರಿಸಿದ, ನೀವು ಹೇಳಿದ್ದೆಲ್ಲವೂ ಸತ್ಯ. ಇದು ಖಂಡಿತವಾಗಿಯೂ ಕುರಾನ್ ನಲ್ಲಿ ಬರೆಯಲ್ಪಟ್ಟಿದೆ. ಆದರೆ ನಮ್ಮ ವಿದ್ವಾಂಸರು ಅದನ್ನು ಅರ್ಥ ಮಾಡಿಕೊಳ್ಳಲು ಅಥವಾ ಸ್ವೀಕರಿಸಲು ಸಾಧ್ಯವಿಲ್ಲ. ಸಾಮಾನ್ಯವಾಗಿ ಅವರು ಭಗವಂತನ ನಿರಾಕಾರ ಅಂಶವನ್ನು ವಿವರಿಸುತ್ತಾರೆ. ಆದರೆ ಭಗವಂತನ ವೈಯಕ್ತಿಕ ಲಕ್ಷಣವು ಪೂಜನೀಯವಾಗಿದೆ ಎಂದು ಅವರಿಗೆ ತಿಳಿದಿರುವುದಿಲ್ಲ. ಅವರಿಗೆ ನಿಸ್ಸಂದೇಹವಾಗಿ ಕೊರತೆ ಇದೆ. ನೀನು ದೇವೋತ್ತಮ ಪರಮಪುರುಷನಾಗಿರುವುದರಿಂದ ದಯವಿಟ್ಟು ನನ್ನ ಮೇಲೆ ಕರುಣಿಸು, ನಾನು ಪತಿತ ಮತ್ತು ಅನರ್ಹ ಅಂತ ಅವನು ಆ ಮುಸ್ಲಿಂ ಇವನು ಹೇಳ್ತಾನೆ. ನಾನು ಮುಸ್ಲಿಂ ಧರ್ಮದ ಗ್ರಂಥವನ್ನು ಬಹಳ ವ್ಯಾಪಕವಾಗಿ ಅಧ್ಯಯನ ಮಾಡಿದ್ದೇನೆ. ಆದರೆ ಅದರಿಂದ ಜೀವನದ ಅಂತಿಮ ಗುರಿ ಏನು ಅಥವಾ ನಾನು ಅದನ್ನು ಹೇಗೆ ಸಮೀಪಿಸಬಹುದು ಎಂಬುದನ್ನು ನಿರ್ಣಾಯಕವಾಗಿ ನಿರ್ಧರಿಸಲು ಸಾಧ್ಯವಿಲ್ಲ. ಇಡೀ ಓದಿದ್ದಾರೆ ಅವರು ಕುರಾನ್ ಆ ಗ್ರಂಥ, ಆದ್ರೆ ಅವರಿಗೆ ಏನ್ ಮಾಡ್ಬೇಕು, ನಾನು ಯಾವ ನಿರ್ಧಾರ ತಕೊಳ್ಬೇಕು ಅದು ಗೊತ್ತಾಗ್ತಾ ಇಲ್ಲ. ನಾನು ನಿನ್ನನ್ನು ನೋಡಿದ ನಂತರ ನನ್ನ ನಾಲಿಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುತ್ತಿದೆ. ವಿದ್ವಾಂಸನಾಗಿ ನಾನು ಅನುಭವಿಸುತ್ತಿದ್ದ ಸುಳ್ಳು ಪ್ರತಿಷ್ಠೆ ಈಗ ಹೋಗಿದೆ. ಚೈತನ್ಯ ಮಹಾಪ್ರಭುಗಳ ಅವರ ನಾಲಿಗೆಯಿಂದ ಹರೇ ಕೃಷ್ಣ ಮಹಾಮಂತ್ರ ಬರ್ತಾ ಇದೆ. ಹೀಗೆ ಹೇಳುತ್ತಾ ಆ ಸಂತ ಮುಸ್ಲಿಂ ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದಕಮಲಗಳಿಗೆ ಬಿದ್ದು ಜೀವನದ ಅಂತಿಮ ಗುರಿ ಮತ್ತು ಅದನ್ನು ಪಡೆಯುವ ಪ್ರಕ್ರಿಯೆಯ ಬಗ್ಗೆ ಮಾತನಾಡಲು ಕೇಳಿಕೊಂಡರು. ಹೇಗೆ ನನ್ನ ಜೀವನದ ಅಂತಿಮ ಗುರಿ ಅಂದ್ರೆ ಸಾಯುವ ಸಮಯದಲ್ಲಿ ನಮ್ಮ ಅಂತಿಮ ಗುರಿ ಏನಾಗಿರ್ಬೇಕು ಅಲ್ವಾ, ಅಂತೆ ನಾರಾಯಣ ಸ್ಮೃತಿ, ಅದರ ಬಗ್ಗೆ ಅವರು ಕೇಳಿ ತಿಳ್ಕೊಳ್ತಾರೆ. ಚೈತನ್ಯ ಮಹಾಪ್ರಭುಗಳು ಹೇಳಿದರು, ದಯವಿಟ್ಟು ಎದ್ದೇಳಿ, ನೀವು ಕೃಷ್ಣನ ಪವಿತ್ರ ನಾಮವನ್ನು ಜಪಿಸಿದ್ದೀರಿ. ಆದ್ದರಿಂದ ನೀವು ಲಕ್ಷಾಂತರ ಜನ್ಮಗಳಿಂದ ಗಳಿಸಿರುವ ಪಾಪಕೃತ್ಯಗಳನ್ನು ಈಗ ಮಾಯವಾಗಿವೆ, ನೀವು ಈಗ ಪರಿಶುದ್ಧರಾಗಿದ್ದೀರಿ ಅಂತ ಹೇಳ್ತಾರೆ. ಆಗ ಚೈತನ್ಯ ಮಹಾಪ್ರಭುಗಳು ಅಲ್ಲಿದ್ದ ಎಲ್ಲಾ ಮುಸ್ಲಿಮರಿಗೆ ಕೃಷ್ಣನ ಪವಿತ್ರ ನಾಮವನ್ನು ಜಪಿಸಿರಿ, ಕೃಷ್ಣನ ಪವಿತ್ರ ನಾಮವನ್ನು ಜಪಿಸಿರಿ ಎಂದು ಹೇಳಿದರು. ಅವರೆಲ್ಲರೂ ಜಪಿಸಲು ಪ್ರಾರಂಭಿಸಿದಾಗ ಅವರು ಪರಮಾನಂದದ ಪ್ರೀತಿಯಿಂದ ತುಂಬಿ ಹೋದರು.
ಈ ರೀತಿಯಾಗಿ ಶ್ರೀ ಚೈತನ್ಯ ಮಹಾಪ್ರಭು ಕೃಷ್ಣನ ಪವಿತ್ರ ನಾಮವನ್ನು ಜಪಿಸುವಂತೆ ಸಲಹೆ ನೀಡುವ ಮೂಲಕ ಸಂತ ಮುಸಲ್ಮಾನನಿಗೆ ನೇರವಾಗಿ ದೀಕ್ಷೆ ನೀಡಿದರು. ಮುಸಲ್ಮಾನನ ಹೆಸರು ರಾಮದಾಸ ಎಂದು ಬದಲಾಯಿಸಲಾಯಿತು. ಅಲ್ಲಿದ್ದ ಮತ್ತೊಬ್ಬ ಪಟ್ಟಣ ಮುಸಲ್ಮಾನನ ಹೆಸರು ವಿಜುಲಿ ಖಾನ್. ವಿಜುಲಿ ಖಾನ್ ತುಂಬಾ ಚಿಕ್ಕವನಾಗಿದ್ದನು ಮತ್ತು ಅವನು ರಾಜನ ಮಗನಾಗಿದ್ದನು. ರಾಮದಾಸನ ನೇತೃತ್ವದ ಎಲ್ಲಾ ಇತರ ಮುಸ್ಲಿಮರು ಅಥವಾ ಪಠಾಣರು ಅವನ ಸೇವಕರಾಗಿದ್ದರು. ವಿಜುಲಿ ಖಾನ್ ಕೂಡ ಈ ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದಕಮಲಗಳಿಗೆ ಬಿದ್ದನು ಮತ್ತು ಭಗವಂತನ ಪಾದವನ್ನು ಅವರ ತಲೆಯ ಮೇಲೆ ಇಟ್ಟನು. ಈ ರೀತಿ ಅವರ ಮೇಲೆ ಕರುಣೆ ತೋರಿದ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೊರಟು ಹೋದರು. ಆ ಎಲ್ಲಾ ಪಠಾಣ ಮುಸ್ಲಿಮರು ನಂತರ ಭಿಕ್ಷುಕರಾದರು. ನಂತರ ಈ ಪಠಾಣರೇ ಪಠಾಣ ವೈಷ್ಣವರು ಎಂದು ಆಚರಿಸಲ್ಪಟ್ಟರು. ನೋಡಿ, ವೈಷ್ಣವರಾದ್ರಂತೆ ಅವರು ದೇಶದಾದ್ಯಂತ ಪ್ರವಾಸ ಮಾಡಿ ಚೈತನ್ಯ ಮಹಾಪ್ರಭುಗಳ ಅದ್ಭುತ ಚಟುವಟಿಕೆಗಳನ್ನು ಪಠಿಸಿದರು. ವಿಜುಲಿ ಖಾನ್ ಬಹಳ ಮುಂದುವರಿದ ಭಕ್ತನಾದನು ಮತ್ತು ಅವನ ಪ್ರಾಮುಖ್ಯತೆಯನ್ನು ಪ್ರತಿಯೊಂದು ಪವಿತ್ರ ತೀರ್ಥಯಾತ್ರೆಯ ಸ್ಥಳದಲ್ಲೂ ತಿಳಿಸಲಾಯಿತು. ಈ ರೀತಿಯಾಗಿ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಲೀಲೆಗಳನ್ನು ಮಾಡಿದರು. ಭಾರತದ ಪಶ್ಚಿಮ ಭಾಗಕ್ಕೆ ಬಂದು ಅವರು ಯವನರು ಮತ್ತು ಮ್ಲೇಚ್ಛರಿಗೆ ಶುಭವನ್ನು ದಯಪಾಲಿಸಿದರು. ಯವನರು ಮೇಚ್ಛರು ಅಂತ ಹೇಳಿದ್ರೆ ಅದು ಒಂದೊಂದು ಜನಾಂಗ, ಸಮಾಜದಲ್ಲೆಲ್ಲ ಬರ್ತದಲ್ಲ, ಯವನರು, ಮ್ಲೇಚ್ಛರು, ಇದೆಲ್ಲ ಅವರೇ. ಶ್ರೀ ಚೈತನ್ಯ ಮಹಾಪ್ರಭು ಸೋರೋ ಕ್ಷೇತ್ರ ಎಂಬ ಪವಿತ್ರ ತೀರ್ಥಯಾತ್ರೆಗೆ ಹೋದರು. ಅಲ್ಲಿ ಅವರು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಗಂಗಾ ನದಿಯ ದಡದ ಉದ್ದಕ್ಕೂ ಪ್ರಯಾಗಕ್ಕೆ ಹೊರಟರು. ಸೋರೋ ಕ್ಷೇತ್ರದಲ್ಲಿ ಭಗವಂತನು ಸನೋದಿಯಾ ಬ್ರಾಹ್ಮಣ ಮತ್ತು ರಾಜಪುತ ಕೃಷ್ಣದಾಸನನ್ನು ಮನೆಗೆ ಹಿಂದಿರುಗಲು ಕೇಳಿಕೊಂಡರು. ಆದರೆ ಅವರು ಕೈಗಳನ್ನು ಜೋಡಿಸಿ ಈ ಕೆಳಗಿನಂತೆ ಮಾತನಾಡಲು ಪ್ರಾರಂಭಿಸಿದರು. ವಾಪಸ್ ಹೋಗ್ಲಿಕ್ಕೆ ಹೇಳ್ತಾರೆ ಅವರಿಗೆ. ಅವರು ಪ್ರಾರ್ಥಿಸಿದರು, ನಾವು ನಿಮ್ಮೊಂದಿಗೆ ಪ್ರಯಾಗಕ್ಕೆ ಹೋಗ್ತೇವೆ. ನಾವು ಹೋಗದಿದ್ದರೆ ನಿಮ್ಮ ಪಾದ ಕಮಲಗಳ ಸಹವಾಸವನ್ನು ನಾವು ಮತ್ತೆ ಯಾವಾಗ ಪಡೆಯುತ್ತೇವೆ? ಈ ದೇಶವು ಪ್ರಧಾನವಾಗಿ ಮುಸ್ಲಿಮರಿಂದ ಆಕ್ರಮಿಸಲ್ಪಟ್ಟಿದೆ. ಯಾವುದೇ ಸ್ಥಳದಲ್ಲಿ ಯಾರಾದ್ರೂ ಗೊಂದಲವನ್ನು ಸೃಷ್ಟಿಸಬಹುದು ಮತ್ತು ನಿಮ್ಮ ಒಡನಾಡಿ ಬಲಭದ್ರ ಭಟ್ಟಾಚಾರ್ಯರು ವಿದ್ವಾಂಸರಾಗಿದ್ದರೂ ಅವರಿಗೆ ಸ್ಥಳೀಯ ಭಾಷೆಯನ್ನು ಹೇಗೆ ಮಾತನಾಡಬೇಕೆಂದು ತಿಳಿದಿಲ್ಲ. ಅವರಿಗೆ ಅಲ್ಲಿ ಭಾಷೆ ಬರುದು. ಇದು ಕೇಳಿದ ಶ್ರೀ ಚೈತನ್ಯ ಮಹಾಪ್ರಭುಗಳು ಸೌಮ್ಯವಾಗಿ ನಗುತ್ತಾ ಅವರ ಪ್ರಸ್ತಾಪವನ್ನು ಒಪ್ಪಿಕೊಂಡರು. ಹೀಗೆ ಆ ಇಬ್ಬರು ವ್ಯಕ್ತಿಗಳು ಅವರೊಂದಿಗೆ ಹೋಗುವುದನ್ನು ಮುಂದುವರಿಸಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನೋಡಲು ಅವಕಾಶ ಪಡೆದವರು ಪರಮಾನಂದ ಪ್ರೀತಿಯಿಂದ ತುಂಬಿ ಹೋಗುತ್ತಾರೆ ಮತ್ತು ಹರೇ ಕೃಷ್ಣ ಮಂತ್ರವನ್ನು ಜಪಿಸಲು ಪ್ರಾರಂಭಿಸ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭು ಅವರನ್ನು ಭೇಟಿಯಾದವರು ವೈಷ್ಣವರಾದರು. ಆ ವೈಷ್ಣವರನ್ನು ಭೇಟಿಯಾದವರು ಸಹ ವೈಷ್ಣವರಾದರು. ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಅವರನ್ನು ನೋಡಿ ಯಾರು ವೈಷ್ಣವರಾಗ್ತಾರೆ, ಅವರನ್ನು ನೋಡಿದವರು ಕೂಡ ವೈಷ್ಣವರಾಗ್ತಾರಂತೆ. ಈ ರೀತಿಯಾಗಿ ಎಲ್ಲಾ ಪಟ್ಟಣಗಳು, ಹಳ್ಳಿಗಳು ಒಂದರಂತೆ ವೈಷ್ಣವರಾದ ಭಗವಂತನು ತನ್ನ ದಕ್ಷಿಣ ಭಾರತ ಪ್ರವಾಸದಲ್ಲಿ ಅದನ್ನು ತುಂಬಿದಂತೆಯೇ ಅವನು ದೇಶದ ಪಶ್ಚಿಮ ಭಾಗವನ್ನು ದೇವರ ಮೇಲಿನ ಪ್ರೀತಿಯಿಂದ ತುಂಬಿಸಿದನು. ಚೈತನ್ಯ ಮಹಾಪ್ರಭುಗಳು ಕೊನೆಗೂ ಪ್ರಯಾಗಕ್ಕೆ ಆಗಮಿಸಿದರು ಮತ್ತು ಮಕರ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ 10 ದಿನಗಳ ಕಾಲ ಯಮುನಾ ಮತ್ತು ಗಂಗಾ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡಿದರು. ಅಲ್ಲಿ ಪ್ರಯಾಗದಲ್ಲಿ ಇರ್ತಾರೆ, 10 ದಿವಸ ಅವರು ಸಂಗಮದಲ್ಲಿ ಸ್ನಾನ ಮಾಡ್ತಾರೆ. ಚೈತನ್ಯ ಮಹಾಪ್ರಭುಗಳ ವೃಂದಾವನದ ಭೇಟಿ ಮತ್ತು ಅಲ್ಲಿನ ಅವರ ಚಟುವಟಿಕೆಗಳ ಅಪರಿಮಿತವಾಗಿದೆ. ಸಾವಿರಾರು ಗೂಢಗಳನ್ನು ಹೊಂದಿರುವ ಭಗವಾನ್ ಶೇಷನು ಸಹ, ಗೂಢ ಅಂದ್ರೆ ಹೆಡೆ ಗೂಢ ಅಂತ ಕೊಟ್ಟಿದ್ದಾರೆ. ಹೆಡೆಗಳನ್ನು ಹೊಂದಿರುವ ಭಗವಾನ್ ಶೇಷನು ಸಹ ತನ್ನ ಚಟುವಟಿಕೆಗಳ ಅಂತ್ಯವನ್ನು ತಲುಪಲು ಸಾಧ್ಯವಾಗಲಿಲ್ಲ. ಈ ಭಗವಂತನ ಒಂದು ವರ್ಣನೆಯನ್ನು ವರ್ಣಿಸ್ಲಿಕ್ಕೆ ಅವನ 1000 ಹೆಡೆಗಳಿಂದಲೂ ಸಾಧ್ಯವಾಗಲಿಲ್ಲಂತೆ. ಅಂತಹ ಅಪರಿಮಿತವಾದ ಚಟುವಟಿಕೆಗಳು ಅಂತ ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನು ಯಾವ ಸಾಮಾನ್ಯ ಜೀವಿ ವಿವರಿಸಬಲ್ಲನು? ನಾನು ಸಾರಾಂಶದ ರೂಪದಲ್ಲಿ ಸಾಮಾನ್ಯ ನಿರ್ದೇಶನವನ್ನು ಮಾತ್ರ ಸೂಚಿಸಿದ್ದೇನೆ ಅಂತ ಕವಿರಾಜ ಕೃಷ್ಣದಾಸ ಹೇಳ್ತಾ ಇದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆಗಳು ಮತ್ತು ವಿಧಾನಗಳು ಅಸಾಮಾನ್ಯ. ಇಷ್ಟೆಲ್ಲ ಕೇಳಿದ ನಂತರವೂ ನಂಬಲು ಸಾಧ್ಯವಾಗದವರು ದುರದೃಷ್ಟಕರ ಅಂತ ಹೇಳ್ತಾರೆ. ಆ ಆರಂಭದಿಂದ ಅಂತ್ಯದವರೆಗೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆಗಳು ಅಸಾಮಾನ್ಯ. ಅವುಗಳನ್ನು ನಂಬಿಕೆಯಿಂದ ಕೇಳಿ ಮತ್ತು ಅವುಗಳನ್ನು ಸತ್ಯ ಮತ್ತು ಸರಿಯಾದವು ಎಂದು ಸ್ವೀಕರಿಸಿ. ಹರೇ ಕೃಷ್ಣ. ಎಲ್ಲಿಗೆ ಮುಗಿದಿದೆ? ಇನ್ನೂ ಇದೆ. ಇದರ ಬಗ್ಗೆ ವಾದಿಸುವವನು ಮಹಾಮೂರ್ಖ. ಅವನು ಉದ್ದೇಶಪೂರ್ವಕವಾಗಿ ಮತ್ತು ವೈಯಕ್ತಿಕವಾಗಿ ಅವನ ತಲೆಯ ಮೇಲೆ ಕೂಗನ್ನು ತರುತ್ತಾನೆ. ವಾದ ಮಾಡಬಾರದು, ಇದು ಸತ್ಯವಾದ ಮಾತು ಅಂತ ಹೇಳಿದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆಗಳು ಅಮೃತ ಸಾಗರ. ಈ ಸಾಗರದ ಒಂದು ಹನಿ ಕೂಡ ಇಡೀ ಜಗತ್ತನ್ನು ಅಲೌಕಿಕ ಆನಂದದಿಂದ ತುಂಬಿಸಬಹುದು. ಅವರದ್ದು ಒಂದು ಲೀಲೆಗಳನ್ನು ಅಮೃತ ಸಾಗರದ ಹಾಗೆ ಇದೆ ಅಂತ ಹೇಳ್ತಾರೆ. ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಾರೆ. ಹರೇ ಕೃಷ್ಣ. ಇಲ್ಲಿಗೆ ಮುಗಿದಿದೆ ಇದು.
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಇಲ್ಲಿ ನೆರೆದಿರುವ ಎಲ್ಲ ಭಕ್ತ ವೃಂದದವರಿಗೆ ಜೈ. ರಾಧಾ ಗೋವಿಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ ಚೈತನ್ಯ ಮಹಾಪ್ರಭು ಕಿ ಜೈ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಟೆಂಡೆನ್ಸ್ ಹಾಕಿ. ಮಾತಾಜಿ ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. 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 ಅಟೆಂಡೆನ್ಸ್ ಆಯ್ತಾ? ಆಗ್ತಾ ಇದೀವಿ. ಮಾತಾಜಿ ಡ್ರಾಮಾ ಎಲ್ಲಿದೆ ಇವಾಗ? ಡ್ರಾಮಾ ಇಲ್ಲ. ಇಲ್ವಾ? ಇವತ್ತಲ್ಲ ಮಾತಾಜಿ, ಇವತ್ತಲ್ಲ, ನಾಳೆ. ನಾಳೆನಾ? ಸರಿ ಸರಿ. ಆದ್ರೆ ಹೇಳಿ, ಎಂಡ್ ಮಾಡ್ತೇನೆ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ನಾಗವೇಣಿ ಮಾತಾಜಿ. ಹರೇ ಕೃಷ್ಣ. ಕೆಲ್ಸ ಆಗ್ಲಿ, ಎಂಡ್ ಮಾಡಿ. ಒಂದ್ ನಿಮಿಷ ಮಾತಾಜಿ, ಅಟೆಂಡೆನ್ಸ್ ಹಾಕ್ಬಿಡ್ತೀನಿ. ಹರೇ ಕೃಷ್ಣ ಮಾತಾಜಿ. ಓಪನ್ ಮಾಡಿದ್ರೆ ಸಾಕು, ಮತ್ತೆ ನಿಮ್ಗೆ ಸಿಗ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ವರದ ಮಾತಾಜಿ. ಹಾ ಮಾತಾಜಿ.